ಜನನಿಯ ಜಯಲಿ ಮಾಲಿನಿಯೋ ಆ ಕಾಮಿನಿಯೋ ಮಾಲಿನಿಯೋ ವನಗಾಗಿ ನಡೆದಂದು ವನಗಾಗಿ ನಡೆದಂದು ಮನದಿ ಯೋಚಿಸಿದಳು ಕನಕ ಗರ್ಭಣದ ಪವನು ಗೈವಿರುತ್ತಲೆ ವನಗಾಗಿ ನಡೆದಂದು ಮನದಿ ಯೋಚಿಸಿದಳು ಜನನಿಯ ಜಯಲಿ ಮಾಲಿನಿಯೋ ಕಾಪಾಡು. ಹೆತ್ತ ತಾಯಿಯ ಆಸೆಯನ್ನು ಈಡೇರಿಸಿಕೊಡಬೇಕಾದ್ದು ಮಕ್ಕಳ ಕರ್ತವ್ಯವಂತೆ. ಹಾಗಾಗಿ ಅಸುರ ಕುಲಮಾತೆಯಾದಂತಹ ದಿತಿದೇವಿಯ ಮನದಾಸೆಯನ್ನು ಈಡೇರಿಸುವುದಕ್ಕಾಗಿ ಅವರ ಪುತ್ರರು ದೇವಲೋಕವನ್ನು ಏರಿದವರು. ದೇವಲೋಕವನ್ನು ನಮ್ಮ ಪಾಲಿಗೆ ವಶಪಡಿಸಿಕೊಳ್ಳಬೇಕೆಂಬಂತಹ ಆಸೆಯಿಂದ. ಆದರೆ ಏನು ಮಾಡೋಣ ಹೇಳಿ, ಆ ದೇವತೆಗಳು ಮಾಡಿದಂತಹ ಮೋಸದಿಂದಾಗಿ ಅವರೆಲ್ಲರೂ ಅಳಿದು ಹೋಗಿದ್ದಾರೆಂಬುದೇ ಸತ್ಯ. ಹಾಗಾಗಿ ಚಿಂತೆಗೊಳಗಾದಂತಹ ತಾಯಿ ಇನ್ನೇನು ಮುಂದೆ ಎಂಬುದಾಗಿ ಯೋಚಿಸುತ್ತಿರುವಂತಹ ಸಂದರ್ಭ ನನ್ನ ತಾಯಿಗೆ ಸಮಾಧಾನದ ಮಾತನ್ನು ಹೇಳಿದೆ. ಮಗಳಾದಂತಹ ನನ್ನಿಂದ ಏನು ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ. ಹಾಗಾಗಿ ಮಾಲಿನಿಯಾದಂತಹ ನನಗೊಂದು ಆಜ್ಞೆಯನ್ನು ಕೊಟ್ಟರಲ್ಲ, ಪುತ್ರರಿಂದ ಸಾಧ್ಯವಾಗದಂತಹ ಕಾರ್ಯವನ್ನು ಪುತ್ರಿಯಾದಂತಹ ನಾನು ನೆರವೇರಿಸಿಕೊಡಬೇಕಂತೆ. ಆ ಕಾರಣಕ್ಕಾಗಿ ಕಾನನವನ್ನು ಸೇರಿಕೊಂಡು ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಿ ದುರಧೀರ ಸಮರ್ಥನಾದಂತಹ ಮಗನನ್ನು ಪಡೆಯುವಂತಹ ವರವನ್ನು ಬೇಡಿಕೋ ಎಂಬುದಾಗಿ ಹೇಳಿ ಕಳುಹಿಸಿಕೊಟ್ಟಿದ್ದಾರೆ. ಜನನಿಯ ಆಜ್ಞೆಯಂತೆ ಅವರ ಆಶೀರ್ವಾದವನ್ನು ಪಡೆದು ಕಾಂತಾರವನ್ನು ಸೇರಿದ್ದಾಯಿತು. ಯೋಗ್ಯವಾದ ಸ್ಥಳವನ್ನೂ ಆರಿಸಿಕೊಂಡದ್ದಾಯಿತು. ಆದಷ್ಟು ಬೇಗ ತಪಸ್ಸನ್ನಾಚರಿಸಬೇಕೆಂಬುದಾಗಿ ಮನ ಮಾಡಿದೆ ಎಂದಾದರೆ ಮನಸ್ಸೇ ಒಪ್ಪುವುದಿಲ್ಲ. ಕಾರಣವೇನು ಗೊತ್ತೇ? ನನ್ನದಾದಂತಹ ಈ ಚೆಲುವು. ಹೌದು, ಲೋಕದಲ್ಲಿ ಹೆಣ್ಣೋರ್ವಲು ಪ್ರಾಯಪ್ರಬುದ್ಧಿಯಾದಾಗ ಚೆಲುವು ಎಂಬುದು ಅದಷ್ಟಕ್ಕೆ ಕೂಡಿ ಬರುವುದಂತೆ ಅದವಳಿಗೆ ಮಾರಕವಾಗಿ ಪರಿಣಮಿಸುತ್ತದೆ. ಹೌದು, ಯಾಕೆ ಮಾತಾಡಿದೆ ಗೊತ್ತೇ? ಚಂದವಾದಂತಹ ಹೆಣ್ಣನ್ನು ಕಂಡರೆ ಸಾಕು ಇಳೆಯಲ್ಲಿರುವಂತಹ ಕಾಮುಕರು, ಎಲ್ಲರೂ ಕಾಮುಕರು ಅಂತ ಭಾವಿಸಿಕೊಳ್ಳಬೇಡಿ, ಕೆಲವರು ಮಾತ್ರ. ಆ ಕಾಮುಕರು
ಅಂದವಾದಂತಹ ಹೆಣ್ಣನ್ನು ಕಂಡು ಮೋಹಿಸಿ ಪಡೆಯಬೇಕೆಂಬಂತಹ ಆಸೆಯಿಂದ ಮುಂದುವರಿತಾ ಇದ್ದಾರೆ. ಹಾಗಿದ್ದರೆ ಆ ಸಂದರ್ಭದಲ್ಲಿ ಯಾಕೆ ಮಾನರಕ್ಷಣೆಯನ್ನು ಮಾಡುವವರು ಯಾರಿದ್ದಾರೆ ಹೇಳಿ? ಹಾಗಾಗಿಯೇ ಕಾನನವನ್ನು ಸೇರಿಕೊಂಡಂತಹ ಈ ಮಾಲಿನಿ ತನ್ನ ಮಾನರಕ್ಷಣೆಯನ್ನು ಪ್ರಾಣ ರಕ್ಷಣೆಯನ್ನು ಅವಳೇ ಮಾಡಿಕೊಳ್ಳಬೇಕು ಎಂಬುದು ಸ್ಪಷ್ಟ ತಾನೆ. ಹಾಗೆಂದು ಇದನ್ನು ಯೋಚಿಸಿ ಮುಂದುವರಿದೆ ಎಂದಾದರೆ ಇದ್ದಾರಲ್ಲ ದೇವತೆಗಳು, ಅಡಿಗಡಿಗೆ ನಮ್ಮ ನಾಶವನ್ನೇ ಬಯಸುತ್ತಿರುವವರು. ಹಾಗಿದ್ದರೆ ಅವರ ಕಣ್ತಪ್ಪಿಸಿ ನಾನು ತಪಸ್ಸನ್ನಾಚರಿಸಬೇಕು. ಅತ್ತ ದೇವತೆಗಳಿಗೂ ಗೊತ್ತಾಗಬಾರದು, ಇತ್ತ ಮಾನವರಿಗೂ ತಿಳಿಯಕೂಡದು. ಏನು ಮಾಡೋಣ? ಹಾ ಅನಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವರು ತಾನೆ ನಾವು ಯೋಚಿಸಿದರೆ ಸಾಕು. ನಿಜ ರೂಪವನ್ನು ಮರೆಪಡಿಸಿ ಇನ್ನೊಂದು ರೂಪದಿಂದ ಕಾಣಸಿಗುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟಂತೆ. ಹಾಗಾಗಿ ನನ್ನ ಈ ರೂಪವನ್ನು ಬಿಡುತ್ತೇನೆ, ಕಾಣುತ್ತಿರುವಂತಹ ಮಹಿಷಿ ರೂಪ ತಾಳುತ್ತೇನೆ. ಲೋಕದ ಕಲ್ಯಾಣಕ್ಕೆ ಬೇಕಾಗಿ ತಪಸ್ಸನ್ನು ಮಾಡುತ್ತಿದ್ದಂತಹ ಶುಭಾಸ್ವಕ ಮುನಿಗಳು ಇದ್ದಕ್ಕಿದ್ದಂತೆಯೇ ಬೆಂಕಿಯ ಜ್ವಾಲೆ ಗುರಿ ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಆಕಾಶದಲ್ಲಿ ಹಾರಾಡುವಂತ ಪಕ್ಷಿ ತಲೆಗೆ ಬಿದ್ದು ಪ್ರಾಣ ಬಿಡುತ್ತಿದೆ. ಮಾತ್ರವಲ್ಲ, ಪ್ರಾಣಿಗಳು ದಿಕ್ಕು ದಶೆಯಲ್ಲಿ ಓಡುತ್ತಾ ಉಂಟು. ಏನೆಂಬುದನ್ನು ಜೀವದೀಕ್ಷಿತ ಮಾಡುತ್ತೇನೆ. ಸರಿಯೋ ತನ್ನ ನಿಜ ರೂಪವನ್ನು ಬರೆ ಮಾಡಿ ವೈಶ್ಯ ರೂಪವನ್ನು ತಪಸ್ಸನ್ನು ಮಾಡುತ್ತಿದ್ದಾನೆ. ಇದು ಮಣಿಕುಲಕ್ಕೆ ಅಪಮಾನ. ಈಕೆಯನ್ನು ಸುಮ್ಮನೆ ಬಿಡುವುದೇ? ಶ್ವಾಸ ಇದ್ದುಕೊಂಡು ಸುಮ್ಮನೆ ಬಿಡಬಾರದು. ಈಕೆಗೆ ತಪ್ಪುದಂತ ಶಾಸ್ತಿಯಾಗಲೇಬೇಕು. ಈಕೆ ಉದಾಹರಣೆ ಜಡಿಸಲಿ. ನಾನು ಕೊಟ್ಟಂತಹ ಶಾಪಕ್ಕೆ ಮೂರು ಮೂರ್ತಿಗಳನ್ನು ಪರಿಮಳಿಸುತ್ತದೆ. ಪರಿಣಾಮಿ ಪ್ರದೇಶ ಹೆಮ್ಮೆಯಿಂದಾಗಿ ಯೋಗ್ಯವಾದ ಸ್ಥಳ ಬೇಕು. ಮುಂದೆ ಹೇಳ್ತೇನೆ. ಏನಿದು ಘನದರ ದಪ್ಪವು ಮಲಿನಿ ಮಣಿನಿ ಬಳ್ಳಲಿದೆ ತಾನು ರಗದಿ ಬೇಳು ಬರಲಿರವಲ್ಲು ನಾನು ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆ ಏನುಂಟು ಹೇಳಿಕೋ ಮಗಳೇ. ಒಲಿದು ಬಂದೆಯ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರುಷದಿಂದಲೇ ಮನದಿರವ ಧುರಧೀರನಾಗಿಗ ತರಣನ ಬಯಸಿ
ಬಾಳನ ಬಯಸಿದ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ದೇವಾ ಕರುಣಾಸಾಗರ ದೇವ ಇದೋ ನಿನ್ನ ಪಾದದ್ವಯಗಳಿಗೆ ಮಾಲಿನಿ ನಮಸ್ಕರಿಸ್ತಾ ಇದ್ದಾನೆ. ಎದ್ದೇಳಮ್ಮ. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದೋಪಾದಿಯಲ್ಲಿ ಹರಿಯಬಿಟ್ಟಾಗ ಸತ್ಯಲೋಕದಿಂದಲೇ ದರೆಗಿಳಿದು ಬಂದೆಯ ತಂದೆ. ಹೌದಮ್ಮ. ಕರುಣೆಯ ತೇರುಣಿ, ಮಮತೆಯ ಸೂರುಣಿ, ಕಮಲ ಸಂಭವನಂತೆ ನೀನೆಷ್ಟು ಕೋಮಲವಾಗಿರಬೇಕು ಹೇಳು ತಂದೆ. ಒಲಿದು ಅಸ್ತು ಎನ್ನುವುದೇ ಹೌದಾದರೆ ನನ್ನ ಮನಸ್ಸಿನ ಆಸೆಯನ್ನು ಹೇಳಿಕೊಳ್ಳಲಿ. ಹೇಳಿಕೋ ಮಗಳೇ. ಈ ಘನಘೋರವಾದಂತಹ ತಪಸ್ಸು ನನಗಾಗಿ ಅಲ್ಲ, ಮತ್ತೆ ನನ್ನವ್ವೆಯ ಆಸೆ. ಕರಟಿ ಕಮರಿ ಹೋಗುತ್ತಿರುವಂತಹ ಆಸುರ ಕುಲವನ್ನು ಉದ್ಧಾರಪಡಿಸಬೇಕು. ಅದು ಮಾಲಿನಿಯಾದಂತಹ ನನ್ನಿಂದ ಮಾತ್ರ ಸಾಧ್ಯ ಎಂಬುದಾಗಿ. ಆದ್ದರಿಂದಲೇ ಮುಂದೊಂದು ದಿವಸ ನನ್ನ ದಾಂಪತ್ಯ ಜೀವನದಲ್ಲಿ ನನ್ನುದರದಲ್ಲಿ ಪುತ್ರನೋರ್ವ ಜನಿಸಬೇಕು. ಆತ ದುರಧೀರ ಸಮರ್ಥನಾಗಿರಬೇಕು. 3 ಲೋಕವನ್ನು ಗೆಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು. ಯಾರೇ ಎದುರಿಗೆ ಬರಲಿ ತಂದೆ, ಆತನ ಜೊತೆಗೆ ಹೋರಾಡುವಂತಹ ಸಾಮರ್ಥ್ಯ ನನ್ನ ಪುತ್ರನಲ್ಲಿರಬೇಕು. ಅಂತಹ ಮಗ ನನ್ನುದರದಲ್ಲಿ ಜನಿಸುವಂತೆ ನನಗೊಂದು ವರವನ್ನು ಅನುಗ್ರಹಿಸು. ತಥಾಸ್ತು ಮಗಳೇ. ಸಂತೋಷವಾಯಿತು ತಂದೆ. ಆದರೆ ಏನು? ನೀನು ಪಡೆಯುವಂತಹ ಮಗ ಅವ ಕೋಣನಾಗಿಯೋ? ಇಲ್ಲ ತಂದೆ, ಇಲ್ಲ. ಇಂತಹ ಕಠಿಣವಾದಂತಹ ಮಾತನ್ನು ಆಡಬೇಡಿ ತಂದೆ, ಆಡಬೇಡಿ. ವರವನ್ನು ಯಾಚಿಸಿದೆ ಎಂದಾದರೆ ಶಾಪವನ್ನು ಕೊಟ್ಟಿರಿ ನನಗೆ. ಆ ಮಗುವನ್ನು ಎತ್ತಿ ಕೊಂಡಾಡುವುದಾದರೂ ಹೇಗೆ? ನನ್ನ ತಾಯ್ತನದ ಸುಖವನ್ನು ಅನುಭವಿಸುವುದಾದರೂ ಹೇಗೆ ತಂದೆ? ಮಾತ್ರವಲ್ಲ, ಹೋಗಿ ನನ್ನ ಮಾತೆಯಲ್ಲಿ ಈ ವಿಚಾರವನ್ನು ಹೇಳಿದೆ ಎಂದಾದರೆ ನನ್ನೊಮ್ಮೆ ಕೇಳುವಂತಹ ಪ್ರಶ್ನೆಗೆ ಏನೆಂದು ಉತ್ತರಿಸಲಿ. ಹಾಗಾಗಿ ಈ ಶಾಪವನ್ನು ಹಿಂತೆಗೆದು ವರವನ್ನು ಅನುಗ್ರಹಿಸಿ. ಮರುಗದಿರು ಮಾಲಿನಿಯೇ ಮುನಿವರ ದೊರೆದ ವಚನವು ತಪ್ಪಲರಿಯದು. ಆ ಮುನಿವರ ಒರೆದ ವಚನವು ತಪ್ಪಲರಿಯದು. ತರಳ ಬಗಿಜರು ಜನಿಸಿದರು ಎಲ್ಲುದರದಲ್ಲಿ ಮುಗಿ ದುರ್ಬರಾಕ್ರಮೀರಿಸಿ ತ್ರಿಜಗದಿ ಬಿರಿಯುವರು ಘನ ಕೀರ್ತಿಯುದಲಿ. ಸತ್ಯವೇ ಇದು. ಮರೆಯ ಮಾತಲ್ಲೆನುದಾಗ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ ಇದು ವಿಧಿಯ ಮಾತು. ಮಾಲಿನಿಯೇ ಕೇಳಿ ಮುಂದೆಯ ಮಗಳೇ, ಮರುಗದಿರು ಮಗಳೇ, ಮರುಗದಿರು. ಮತ್ತೇನು ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ಏನದು? ನೀನು ತಪೋನ್ನಾಚರಿಸುವಂತ ಈ ಪ್ರದೇಶ ಮುನಿ ಸುಪಾರ್ಶಗಳ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದಕ್ಕೆ ಅದರಲ್ಲೂ ನೀನು ಈ ರೀತಿಯಾಗಿ ತಪೋನ್ನಾಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾನಮ್ಮ. ಋಷಿ ಶಾಪ? ಹೌದು. ಯಾವ ಕಾರಣಕ್ಕೂ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆಗುವುದೇ ಇಲ್ಲ. ಆದರೆ ತಂದೆ, ನಾವುಳಿಸಿಕೊಂಡಿರುವುದು 3 ಮೂರ್ತಿಗಳಲ್ಲೊಬ್ಬರಾದಂತಹ ಬ್ರಹ್ಮದೇವರು. ನಿಮ್ಮಿಂದ ಪರಿಮಾರ್ಜನೆ ಇಲ್ವೇ ತಂದೆ? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನದು? ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳ ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ದರೆ ನಮ್ಮ ತಪಸ್ಸು ವ್ಯರ್ಥವಾಯಿತು. ಹಾಗಾಗಿ ನೀನು ಕೋಣನಿಗೆ ತಾಯಿ ಆಗಲೇಬೇಕು. ಅದರಿಂದ ಏನು ಫಲ ತಂದೆ? ಯಾಕಮ್ಮ ಚಿಂತೆ? ನೀನು ಪಡೆಯುವಂತಹ ಮಗ ಕೋಣನಾಗಿದ್ದು ಅವ ಜಾಣನಾಗಿರ್ತಾನೆ, ತ್ರಿಜಗ ವಲ್ಲಭನಾಗ್ತಾನೆ, ಘನ ಕೀರ್ತಿವಂತನಾಗ್ತಾನೆ. ಶುಭ ಹರುಷವಾಯಿತು ತಂದೆ, ಹರುಷವಾಯಿತು. ಘನಗರುಷವನೇ ತಾಳಿ ಕ್ಷಣದೊಳು ನಿಜ ರೂಪವನ್ನು ತಿಳಿಯುತ್ತಾನೆ ಮನೆಗೈದಿ ಜನನಿಯಲಿ.
ಎಂದಿಗೈದಗಳೆಂದು ದಿದಿದೇವಿ ಮನದಿ ಯೋಜನೆಯ ದಾಂಡಿರಲು ನಂದನೆಯುತ ಬಗಾಗಿ ತೆರಳಿರುವಳಿವರೆಗೆ ಆ ಜಗದೀಶ್ವರ ನೀನೇ ರಕ್ಷಿಸಿ. ಕಾಣುವ ಪ್ರಪಂಚದಲ್ಲಿ ಕಾಣುವ ದೇವರ ಕೈವಾಡವೊಂದು ಇದೆ ಎನ್ನುವುದಕ್ಕೆ ದೈತ್ಯ ಮಾತೆಯಾದಂತಹ ಈ ದಿದಿದೇವಿಯೇ ಸಾಕ್ಷಿಯಾಗಿದ್ದಾಳೆ. ಅಂದೊಂದು ಕಾಲದಲ್ಲಿ ಈ ಶೋಣಿತದಲ್ಲಿ ಎಷ್ಟು ವೀರರು ಶೂರರು ಆಳಿ ಅಳಿದಿಲ್ಲ. ಈ ಸಮಯದಲ್ಲಿ ಅಂತವರು ಯಾರೂ ಇಲ್ಲದ ಕಾರಣ ಅಧಿಕಾರ ತಾನಾಗಿ ನನ್ನನ್ನು ಆರಿಸಿಕೊಂಡು ಬಂತು. ಪತಿಗಳಾದಂತಹ ಕಶ್ಯಪರ ಅನುಮತಿಯ ಮೇರೆಗೆ ಈ ಶೋಣಿತದ ಪಟ್ಟವನ್ನೇರಿ ಸಾಮ್ರಾಜ್ಞಿ ಎನಿಸಿಕೊಂಡೆ. ಹಿರಿಯವರ ಶೈವದೆ ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಳ್ಬೇಕು ಎಂದು ನಾನು ಅದಕ್ಕೆ ಹೊರತು ಬಿಟ್ಟವಳಲ್ಲ. ಆದರೆ ನನ್ನಲ್ಲಿ ಈ ಸಮಯದಲ್ಲಿ ಅಂತ ಪರಾಕ್ರಮಿಗಳಿಲ್ಲದ ಕಾರಣ ಇರುವ ಒಬ್ಬಳೆ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಸಾಧನವು ಎನ್ನುವ ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ ಕಾನನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚೂ ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂಥ ಮಗಳಿಗೆ ಮದುವನಾಡಬೇಕಾದದ್ದು ನನ್ನ ಕರ್ತವ್ಯ. ಆದರೆ ನನ್ನ ಮಗಳ ರೂಪ ಲಾವಣ್ಯಕ್ಕೆ ತಕ್ಕ ಹುಡುಗೆಯಲ್ಲಿದ್ದಾನಂತ ಯೋಚನೆ ಮಾಡಿದ್ರೆ ವರ್ತಮಾನ ಕಾಲದಲ್ಲಿ ಪಾತಾಳವನ್ನು ಆಳುವ ಅಧಿಕಾರಿ ಉದ್ಯುನ್ಮಾಲಿ ಯೋಗ್ಯ ಹುಡುಗ ಅಂತ ತಿಳಿದು ದೂತನ ಮುಖೇನ ಓಲೆಯನ್ನು ಕಳುಹಿದ್ದೇನೆ. ಉತ್ತರ ಬಂದಿತಲ್ಲ, ನಿರೀಕ್ಷೆಯಲ್ಲಿರ್ತೇನೆ. ಧೀರ ವಿದ್ಯುನ್ಮಾಲೆ ಎಂಬುದಾಗಿ ಹೇಳಿದೆ. ಹೊರಟು ಬಂದ ಕಾರ್ಯಕಾರಣ ಅಕ್ಕರದ ಅಲಂಪಿನ ಪೆಂಪಿನ ಸಕಲ ಸೌಭಾಗ್ಯಕ್ಕೂ ಆಗರವೆನಿಸಿದಂತಹ ಮಧುವರದ ಬೆಳಕಡೆ ವತಿಯಿಂದಲೇ ತುಂಬಿದಂತಹ ಮನೀಷಿಗಳಿಗೆಲ್ಲ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತದೆ. ವರ್ತಮಾನದಲ್ಲಿ ರಕ್ಕಸಿಯ ಸಂಹರಣೆಯೊಂದು ಸುಭದ್ರವಾಗಿ ಶಾಂತಿಯನ್ನು ಸಮಾಧಾನವನ್ನು ಅನುಭವಿಸಿ ಮುಂದುವರಿಯುವುದಿದ್ರೆ ಇದರ ಹಿಂದಿರುವಂತಹ ಸಾಧನೆ ಏನು? ಇದರತ್ತ ಗಮನ ಹರಿಸಿದರೆ ವಿದ್ಯುನ್ಮಾಲಿ ತನ್ನ ಸಾಧನಾಪಥದಲ್ಲಿ ಮುಂದುವರೆದಂತಹ ಒಂದೊಂದು ಹೆಜ್ಜೆಯು ಇವತ್ತರ ಕಸರ ಅನುಭವಿಸುವಂತಹ ಪೂರ್ಣ ಶಾಂತಿಗೆ ಕಾರಣವಾಗಿದೆ ಅಂತ ಹೇಳಬಹುದು. ಒಂದು ಕಾಲದಲ್ಲಿ ಮತಿಶೂನ್ಯವಾಗಿ ಬೆಲೆಗೆಟ್ಟು ಗತಿ ಗೋತ್ರವಿಲ್ಲದೆ ಗಿರಿ ಗೌಹರಗಳಲ್ಲಿರುವಂತಹ ಸಂಘಟನೆಯನ್ನೆಲ್ಲ ಕ್ರೋಢೀಕರಿಸಿ ಮಧುವನದಲ್ಲಿ ರಾಜಧಾನಿಯನ್ನು ನಿರ್ಮಿಸಿದೆ. ಈಗ ನೋಡಬಾರದೆ ಸಭ್ಯತೆ ಮುಖ್ಯವಾದಂತಹ ಸಭೆ ಎಲ್ಲಿ ನೋಡಿದ್ರು ವೈದಿಕವಂತಹ ಪ್ರಕ್ರಿಯೆಯಲ್ಲಿ ಅಂತ ತೀರ್ಮಾನಿಸಬಲ್ಲವರು, ರಾಜಕೀಯ ತಂತ್ರಜ್ಞಾನದಲ್ಲಿ ಹೀಗೆ ಅಂತ ಒಕ್ಕಣಿಸಬಲ್ಲವರು. ಇಂತಹ ಪ್ರಬುದ್ಧತೆ ಉಳ್ಳಂತಹ ಈ ಸಭೆಯಲ್ಲಿ ಒಂದಲ್ಲ ಒಂದು ದಿವಸ ನಮ್ಮನ್ನು ವಂಚಿಸಿದಂತಹ ಸುಮನಸರ ನೀಡುವಲ್ಲಿ ಈ ಸಂಘಟನೆಯೇ ಸಾಗುವಂತದೆ ಅನ್ನುವಂತಹ ಆ ದೂರ ನಿರೀಕ್ಷೆಯಲ್ಲಿ ಕ್ಷಣವೊಂದು ಈಗವಾಗಿ ಕಾತರಿಸಿರುವಂತೆ ಬಂತಲ್ಲ ಬೋಲೆ
ಶುಭ ಕಾಲ ಒದಗಿ ಬಂದಿದೆ. ಮದುವೆ ದ್ವಿತೀಯದೇವಿಯವರ ಮಗಳನ್ನೇ ಆಗಬೇಕು ಅನ್ನುವಂತೆ ಓಲೆಯನ್ನು ಬರೆದು ಶುಭಾಶೀರ್ವಾದದೊಂದಿಗೆ ಕಳುಹಿದಂತಹ ಓಲೆಯನ್ನು ವಾಚಿಸಿದಾಗ ಈ ಮದುವೆ ಅಖಂಡವಾದಂತಹ ಸಾಮ್ರಾಜ್ಯವನ್ನು ಏಕಸೂತ್ರದಲ್ಲಿ ಪ್ರತ್ಯೇಕವಾಗಿ ಮದುವೆ ಮಾಧ್ಯಮವಾಗುತ್ತದೆ ಅಂತ ತಿಳಿದು ಹೋಗುವಂತ ತೀರ್ಮಾನಿಸಿದ್ದೇನೆ. ಏನು ನಿಧಿಪಡಿ? ನಮಸ್ಕಾರ. ಇದು ಅವಸರ ಕರೆಸಿದ್ರಲ್ಲ, ನಿಮ್ಮನ್ನೆಲ್ಲ ಮದುವೆಗೆ ಹೋಗೋದಕ್ಕೆ ಮದುವೆ ನನ್ನ ಮದುವೆಗೆ ಇಷ್ಟು ಬೇಗನೆ ಆಗೋದಕ್ಕೆ ಮದುವೆ ಅಂತ ಹೇಳುದು, ಕಡೆದಕ್ಕೆ ವೈಕುಂಠ ಸಮಾರಾಧನೆ ಅಂತ ಹೇಳುದು. ಎಲ್ಲಿ ಪಟ್ಟಣದಲ್ಲಿ ಪುರೋಹಿತರು ಬರಲಿಲ್ಲ, ನಾನು ಎಲ್ಲಿಗೆ ಸಾಯೋದು ಮಾರಾಯ? ಒಂದು ಜಾತಿ ಸಮಯದ ಒಳ್ಳೇದಾಗ್ಲಿ. ಕರೆಸಿಕೊಂಡ್ರಿ ಮದುವೆಗಾಗಿ ನಿಮ್ಮನ್ನ ಬರ ಹೇಳಿದ್ದು. ಮದುವೆ ನಿಮಗ? ಹೌದು. ಎಲ್ಲಿ ಹುಡುಗಿ ಸಿಕ್ಕಿತ್ತು ಮಾರಾಯ ಅಪರೂಪಕ್ಕೆ? ಸ್ವಾಮಿ ದ್ವಿತೀಯದೇವಿಯವರ ಮಗಳ ಮಾಲಿನಿ. ಅದು ಶೋಣಿತಪುರ ಅಲ್ಲ? ಹೌದು. ಕಾರ್ಯಕ್ರಮ ಅಲ್ಲೇ ಕಾರ್ಯಕ್ರಮ. ಹಾಗಿದ್ದಲ್ಲಿ ಹೋಗಬೇಡುವ? ಹೋಗ್ಬೇಕು. ಮತ್ತೆ ಹರಿದ್ರೆ ಚೆಲ್ಲು ಇಲ್ವೋ? ಹೊಲಿಬೇಕು. ಟಿಪ್ಪಣ ಎಲ್ಲಿ ಉಂಟು ಕೇಳಿದ್ದು ನಾನು. ನಿಮ್ಮನ್ನೇ ಕಾಯ್ದು ಸ್ವಾಮಿ ಆಗಲೇ ಬಂದಿದ್ದಾರೆ. ಇವ್ರಾ? ತೊಂದರೆ ಇಲ್ಲ. ನಮ್ಮ ಕುಂಡಾಸುರ ಅಲ್ವಾ? ಇವ ಒಬ್ಬ ಇದ್ರೆ ಪೂರ್ತಿ ತುಂಬಿತ್ತೆ. ಹಾಗಿದ್ರೆ ಹೋಗೋಣ ಹೋಗೋಣ, ಬನ್ನಿ 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 ಬನ್ನಿ. ಸೇರುವಂತಹ ತಾಣವನ್ನು ಸೇರಿ ಆಗಿದೆ. ಹೆಬ್ಬಾಗಿಲು ಕಾಣ್ತಾ ಇದೆ ಅಲ್ಲ? ಮುಂದೆ ಕಾಣುವುದು ಶೋಣಿತಪುರದ ಹೌದು. ಚಪ್ಪರ ಹಾಕಿದ್ದಾರೆ, ಕೆಂಪೆ ಉಂಟು. ಹೌದು. ಕುಳಿತುಕೊಳ್ಳುವ ಆಸನಗಳೆಲ್ಲ ಕೆಂಪೆ. ಎಲ್ಲರೂ ಹುಡುಗಿ ದುಡುಗಿ ಇಲ್ಲಿ ಕೆಂಪೆ. ಏನಿದು ಕೆಂಪೆ? ಸ್ವಾಮಿ ಶೃಂಗರಿಸುವಲ್ಲಿ ತೋರಣ ಕಟ್ಟುವುದರಲ್ಲಿ ನಾವು ಕಮ್ಯುನಿಸ್ಟ್ ಅವರಲ್ಲ ಅಂತ ತೋರಿಸಿದ್ದಾರೆ. ಹಾಗೆ ಅಲ್ವಾ? ಹತ್ತಿರ ಆಗ್ತದೆ ಈ ಕಮ್ಯುನಿಸ್ಟ್ ಅವರು ಅಲ್ಲದಿರುವ ಕಾರಣ. ಹೌದು. ತೊಂದರೆ ಇಲ್ಲ. ಇದು ದೊಡ್ಡ ಸಭೆ ಮಾರಾಯರೆ. ಮದುವೆ ಆದ್ರೆ ಸೇರಿದವರೆಲ್ಲ ಅವರಷ್ಟಕ್ಕೆ ಗುಸು ಮಾತಾಡೋದು. ನಾವು ದಿಬ್ಬಣಿಗರು ಬಂದು ಹೊತ್ತೆಷ್ಟಾಯ್ತು, ಒಂದು ಕರೆದು ಮಾತಾಡುವ ಗತಿ ಉಂಟ? ಸ್ವಾಮಿ ನಿಮ್ಮಂತ ಯೋಗ್ಯತಾವಂತ ಪುರೋಹಿತನನ್ನು ಸಾಮಾನ್ಯರು ಆಧರಿಸುವುದಕ್ಕಾಗ್ತದ? ನಿಮಗೆ ಸಮಾನರು ಈಗ ಯಾರು ಇಲ್ವಲ್ಲ ಇಲ್ಲಿ? ಬಂದಾರ ಸ್ವಾಮಿ. ಬಂದಾರು ನಾಲ್ಕರಲ್ಲಿ ಏನೋ ಇದ್ದಾನಲ್ಲ. ದಿಬ್ಬಣಿಗರೆಲ್ಲವರಿಗೂ ಹೊಂದಿಸಿಕೊಂಡಿದ್ದೇನೆ. ಅಮ್ಮ ಸನ್ನಿಧಿಯಲ್ಲಿ ಪ್ರಣಾಮ. ಹೀಗೆ ಆಗಮಿಸ್ಬೇಕು. ಎಲ್ಲ ಕುಳಿತೀರಿ ಅಲ್ಲ ಎಂದೆ. ನಿಮ್ಮ ಊರಿಂದ ನಮ್ಮೂರಿಗೆ ಬರುವುದಕ್ಕೆ ಮಾರ್ಗ ಬಹಳಷ್ಟು ದೂರ ಇದೆ. ಆಯಾಸ ಆಗಿರಬಹುದು. ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನ್ ಬೇಕಾದ್ರೆ ವ್ಯವಸ್ಥೆ. ಹಾಗಿದ್ರೆ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಆಯ್ತು ಅಲ್ಲ? ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ನನ್ನ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡ್ಬೇಕು ಅಂತ. ಆದ್ರೆ ಬರಬೇಕಾದಂತ ನಮ್ಮ ಕುಲ ಪುರೋಹಿತರೆ ಬಂದಿಲ್ವಲ್ಲ, ಅದೇ ಬಗ್ಗೆ ಯೋಚನೆ ಮಾಡುವುದು ನಾನೀಗ. ಅಮ್ಮ ಯೋಚನೆ ಮಾಡಬೇಕು ಅಂತಲೇ ಇಲ್ಲ. ನಿಮಗೆ ಅಂತಹ ಯಾವುದೇ ಸಮಸ್ಯೆ ಬರಬಾರದು ಅಂತ ಪುರೋಹಿತರು ನಾವೇ ಕರ್ಕೊಂಡು ಬಂದಿದ್ದೇವೆ. ಹೌದೇ? ಚತುರ್ವೇದಿಗಳು ಗೋಲೆ ಬಿಟ್ಟು ಅಂತ ಹೇಳ್ತಾರೆ, ಮಾತಾಡಿ. ಹೊಂದಿಸಿಕೊಂಡಿದ್ದೇನೆ. ಹೇಳಿಯಮ್ಮ, ಒಳ್ಳೇದಾಗಲಿ. ನೀವು ಪುರೋಹಿತ್ರ ಅಲ್ಲ, ಕರಡಿಯ ಮಗ. ಎಂತ ಅವಸ್ಥೆ ಮಾರ್ಯಾರೆ, ನನ್ನನ್ನು ಕಂಡವರೆಲ್ಲ ಕೇಳುದು ಇವರು ಪುರೋಹಿತರ ಅಂತ. ಅಲ್ಲ, ಅವರು ತಪ್ಪು ಅಲ್ಲ, ಪರಿಚಯ ಸಿಕ್ಕುವುದಿಲ್ಲ, ಕರ್ಮ. ಮಣ್ಣು ಹಾಕಲಿ. ಇದು ಬೇಸರ ಇಲ್ಲಮ್ಮ, ಏನು ವಿಷಯ? ಆಗಲ್ಲ, ನಿಮ್ಮ ಮುಖ ಪರಿಚಯ ಇಲ್ಲಲ್ಲ, ಹಾಗಾಗಿ ಕೇಳಿದ್ದು. ತೊಂದ್ರೆ ಇಲ್ಲಪ್ಪ, ಮತ್ತೇನಲ್ಲ. ಇಷ್ಟೆಲ್ಲ ವಿಜೃಂಭಣೆಯಿಂದ ಮದುವೆ ಸಂಭ್ರಮ ಮಾಡಿಕೊಂಡಿದ್ದೀನಿ. ನಮ್ಮ ಕುಲ ಪುರೋಹಿತರು ಎಷ್ಟೋ ದಿನಕ್ಕೆ ಕಾರ್ಯಕ್ರಮ ವಹಿಸಿಕೊಳ್ಳುವುದರಿಂದ ಈ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ. ಹಾಗಾಗಿ ನನ್ನ ಮಗಳ ಮದುವೆ ಒಂದು ನಿಮ್ಮ ಮುಖದಲ್ಲಿ ಆಗ್ಬೇಕು ಅಂತ ಯೋಚಿಸಿಕೊಂಡಿದ್ದೀನಿ. ನನ್ನ ಮುಖದಲ್ಲಿ ಅಂದ್ರೆ ಇದು ಇದರಲ್ಲಿ ಅಲ್ಲ, ಮುಖೇನೋ? ನಿಮ್ಮ ಮುಖ ಮಾಡೋಣ. ಎಲ್ಲವನ್ನು ಸರಿ ಮಾಡ್ಲಿಕ್ಕೆ ನಮಗೆ ಎಲ್ಲವನ್ನು ಹೇಳ್ತಾ ಹೋದ್ರೆ ಇಷ್ಟು ಉದ್ದ ಆಗ್ತದೆ. ಹಾಗಿದ್ರೆ ನಾವು ಅವರಲ್ಲಿ ಮಾತು ಕೇಳ್ಬೇಕಾಗ್ತದೆ. ಈಗ ಮದುವೆ ಅಂತ ಹೇಳಿ ನಮ್ಮನ್ನು ಕಟ್ಟಿಕೊಂಡು ಬಂದುದೇ ಎಲ್ಲ ಹುಡುಗಿ ನೋಡಿದ್ದೇವೆ? ನೋಡ್ಲಿಲ್ಲ. ಹಾಗಾದ್ರೆ ನೋಡಿದೆ ಅಂತ ವಿಶ್ವಾಸ, ತಾಯಿಯ ಓಲೆ ಅಲ್ವ? ವಿಶ್ವಾಸದಿಂದ ನೋಡದೆ ಆಗಿ ಮೊದಲು ಎಷ್ಟೋ ಜನ ಕೆಟ್ಟು ಮತ್ತೆ ಹಿಂದಿನಿಂದ ಬರುವಾಗಲೇ ಗೊತ್ತಾದುದು. ಅದು ಕೆಲವೆಲ್ಲ ಸುಳ್ಳು ಹೇಳಿ ಮೋಟು ಕಾಯಿಲೆದನ್ನು ಕಟ್ಟಿ ಬಿಡ್ತಾರೆ. ನಿಮ್ಮ ಅನುಭವ ಹಾಗಲ್ಲ, ಮೊದಲೆಲ್ಲ ಅದು ಹಿಂದಿನಿಂದ ಬರುವುದು ಹೀಗೆ ಮೋಟು ಕಾಲು. ನನಗೆ ಅಂತ ಹುಡುಗಿ ಆಗಲಿಲ್ಲ. ಹಾಗಿದ್ರೆ ನೋಡ್ಬೇಕು ವ್ಯವಸ್ಥೆ ಮಾಡ್ತೇನೆ. ಅಮ್ಮ, ನಮ್ಮ ರಾಯರಿಗೆ ಹುಡುಗಿ ನೋಡ್ಬೇಕಂತೆ. ನೋಡಬೇಕು, ಅದು ಸಂಪ್ರದಾಯ ಅಲ್ಲ. ಪುರ ಹಿಂಗಾರ ಆಗಿದೆ ಹುಡುಗಿ, ಸಿದ್ಧಳಾಗಿದ್ದಾಳೆ. ಹಾಗಿದ್ರೆ ಬಾರ್ಲಿ 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 ಬರ್ಲಿ ಅಂತ. ಬರ್ಲಿ ಅಲ್ಲ, ಯಾಕೆ ಕಷಾಯಪ್ಪ ನಿನಗೆ? ಹೌದು, ಬಂದಳ. ಮದುಮಗಳು ಶೃಂಗಾರಾಗಿ ಮಂಟಪಕ್ಕೆ ಬಂದಳು. ಚೆನ್ನಾಗಿ ನೋಡಿ ಅಯ್ಯ, ಮನಸ್ಸಿದ್ರೆ ಮಾತ್ರ ಒಪ್ಪಿ, ಇಲ್ಲದಿದ್ರೆ ವಾಸಿಂಗಲ್ಲ ಕಟ್ಟಿದ್ದು. ಅದನ್ನು ಗಣಜಿ ಬಿಸಾಡಿ ನಾವು ಹೋಗಿ ಬಿಡೋಣ. ನಮಗೇನೆ ಊರು ಊಟಾಗ್ಯದ. ನಾನು ಇವಳಲ್ಲದಿದ್ರೆ ಇವಳ ತಾಯಿ ಇನ್ನೊಬ್ಬ. ಸ್ವಾಮಿ ಅಷ್ಟು ಮುಂದುವರಿಬೇಕು. ಹಾಗಲ್ಲ, ಇವಳು ಒಪ್ಪಿಗೆ ಆಗಾದಿದ್ರೆ ಇವಳು ತಾಯಿ ಸಮಾನ ನಾಳೆ ಬೇರೆ. ಈಗ ಇವಳನ್ನು ನೋಡಿ ಸ್ವಾಮಿ,
ನಿಮ್ಮನ್ನೇ ಕರೆದುಕೊಂಡು ಪಾತಾಳದ ಮೂಲೆ ಮೂಲೆಯನ್ನು ಶೋಧಿಸಿದೆವು ನಾವು. ಶೋಧಿಸಿದಂತಹ ಶೋಧನೆಯಲ್ಲಿ ಎಲ್ಲಿಯೂ ಅನುರೂಪ ಅಂತ ಹುಡುಗಿ ಇಲ್ಲ. ಇವಳನ್ನು ಕಂಡಾಗ ಅಪೂರ್ವ ಸೌಂದರ್ಯದ ಖನಿ ಮಲ್ಲಿಗೆ ಜಲ್ಲರಿಂದ ಒಪ್ಪುವಂತಹ ಕಟಿಚುಂಬ ಕಣಿಳಿಜಡೆ, ಹಾಗೆ ಕಣ್ಣಾಲಿಗಳು ಅತಿ ರೀತಿಯ ಸಂಚಾರ ಆಗುವ ರೀತಿಯಲ್ಲಿ ಕಮನೀಯ ಕಥೆಯನ್ನು ಹೇಳ್ತಾವ ಅಂತ ಅನಿಸ್ತದೆ. ಕಣ್ಣಿನ ಕೆಳಗಿರುವಂತಹ ರೇಖಾ ವಿನ್ಯಾಸ, ಮೂಗಿನ ಕೆಳಗಿರುವಂತಹ ಕೋನ ವ್ಯತ್ಯಾಸ, ಕನ್ನಡಿ ಕನ್ನೆಯ ಗುಡಿ ವ್ಯತ್ಯಾಸ ಎಲ್ಲ ನೋಡಿದ್ರೆ ಸಿಂಗಾರ ಸಾರವನ್ನೇ ಉಳಿಸುವ ಹಾಗಿದೆ. ಆದೀತು ಒಪ್ಪಿಗೆ ಅಲ್ವಾ ಇದು? ನಮ್ಮ ರಾಯರಿಗೆ ಸಂಪೂರ್ಣ ಒಪ್ಪಿಗೆ. ನಿಮಗೆ ಮೊದಲೇ ಮನಸ್ಸು ಉಂಟು ಕಾಣ್ತದೆ, ಹಾಗಾಗಿ ದೂತನ ಮುಖೇನ ಓಲೆ ಕಳುಹಿದ್ದು ಪುರೋಹಿತ್ರಿ ನಾನು. ಹಾಗಿದ್ರೆ ಮುಂದುವರಿಸೋದ? ಹಾಗಲ್ಲ, ಈಗ ಮತ್ತೆ ಈಗ ಸ್ವಲ್ಪ ಅನುಮಾನ ಬಂತು. ಏನು? ಈ ಗಡಿಬಿಡಿಯಲ್ಲಿ ನನ್ನ ಮಗಳ ಅಭಿಪ್ರಾಯ ನಾನು ಕೇಳಲೇ ಇಲ್ಲ. ನೀವು ಕೇಳಿದ ವಗೆಗೆ ನೆನಪಾಗಿದ್ದು ನಾನು. ಹೌದಾ? ಅದಕ್ಕೆ ಈಗ ಏನು ಮಾಡೋದು? ಒಂದು ಕೇಳಿಬಿಡಿ ನೀವು. ನಾನು ಕೇಳಬೇಕು? ಏನಮ್ಮ ಒಳ್ಳೇದಾಗ್ಲಿ, ನಿನಗೆ ಆದೀತೋ? ಪುರೋಹಿತ್ರೆ, ಅಮ್ಮನಿಗಾದ್ರೆ ನನಗೂ ಆದೀತು. ಶತಗುಟಿ ಮಗನೇ, ಇದು ಹೇಗೆ ನಿಮಗೆ ಹುಡುಗ ಆದೀತಮ್ಮ? ಹಾಗಲ್ಲ ಪುರೋಹಿತೆ, ನನ್ನ ಮಗಳ ಮಾತಿನ ತಾತ್ಪರ್ಯ ಅದು. ಅಮ್ಮನ ಅಭಿಪ್ರಾಯಕ್ಕೆ ನನ್ನ ಅಭ್ಯಂತರ ಇಲ್ಲ ಅಂತ ಒಳ್ಳೆ ಗುಣವೇದು. ತೊಂದರೆ ಇಲ್ಲ, ಮುಂದುವರಿಸೋಣಲ್ವಾ? ಬಂತಲ್ಲ, ಗಂಡು ಹೊರಗೆ ಹೆಣ್ಣು ಒಳಗೆ ಅಂತರ್ಪಿಶಾಚಿ ಅಂತರ್ಪಟದಿಂದ ಅಪ್ಪು ಮನೆ ಬಾಬು ಇಲ್ಲಿ ಕುಟ್ಟು ಮಾಡ್ತಾರೆ. ಬಾ ಬಾ ಮುಗಿಬೇಕಲ್ಲ ಬೇಗ, ಬಾ ಬಾ. ನಿಮಗೆ ಆಗಲ್ಲ ಆದ್ರೆ ಆಗುದಿಲ್ಲ, ಮತ್ತೆ ಒಮ್ಮೆಲೆ ಮುಗಿಸಿ ಹೋಗಿಬಿಟ್ಟೆ ನಾನು. ಇದು ಮಾಲೆ, ಇದನ್ನು ನೀವು ಹಿಡೀರಿ, ಇದನ್ನು ನೀನು ಹಿಡಿ ಮಗ. ಮೊದಲು ಹುಡುಗಿ ಹಾಕೋದು, ಆಮೇಲೆ ಹುಡುಗ ಹಾಕೋದು. ಓನಗದವರು ಮೂಲ ಸ್ಥಿತಿ ಮಾಡಿ ನೋಡೋಣ. ಹಾಗೆ ಮುದಿ ಮುದಿ ಮುದಿ. ಲಕ್ಷ್ಮೀಪತಿ ಅಂಗಡಿಗೆ ಹೋಗಿ 3 ಸೇರು ಕುರ್ನಾಡಿ ಜರ್ಮರಿ ಮಾಡಿ ಹೆಂಡತಿ ಗಂಡ ಬಿರಿ ಬಿರಿ ಮಾಡಿ ತಾನ ಬನದಿಂದ ಹೆಣ್ಣಾಗತ್ತ. ಏನು ದರಿದ್ರ ಹಿಡಿದಿದ್ದಾವಲ್ಲ, ಮಾಂಗಲ್ಯ ಸಂತೆಯಿಂದ ದರದಿದ್ರೆ ಹಾಗಲ್ಲ ಮಂತ್ರ ಹಿಡಿದಲ್ಲ ನಾನು. ಅದು ನಿನಗೆ ಗೊತ್ತಾಗಲಿಕ್ಕಿಲ್ಲ. ಅಯ್ಯೋ ಹೆಗ್ಗಣ್ಣದ ಮರಿಯೇ, ಕರ್ಮ ಕೆನಸಿನ ಗೆಡ್ಡೆ, ಮುಕ್ಕುದಕ್ಕೆ ಹುಟ್ಟಿದವನ ಮಗ ನೀನು. ನಾನು ಮಂತ್ರ ಹೇಳೋದು ಅದು ಸಂಸ್ಕೃತದಲ್ಲಿ ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ ಅದೆಲ್ಲ. ಅಮ್ಮ ಪುರೋಹಿತ್ರಿ, ಏನಮ್ಮ ಯಾರು ಹೇಳುವುದಿಲ್ಲ ಅಲ್ಲ? ಹೇಳುದು ಎಲ್ಲಿಗೆ? ಯಾರ ಕೈಯಲ್ಲಿ ಏನೂ ಇಲ್ಲ, ಮತ್ತೆ ಎಲ್ಲಿಗೆ ಹೇಳುವುದು ಇವರು ಕರ್ಮ? ಅಲ್ಲ, ಮದುವೆಗೆ ಬಂದದ್ದು ಮದುವೆ ನೋಡುವುದಕ್ಕೆ, ನೋಡುತ್ತಾ ಕುಳಿತಿದ್ದಾರೆ, ತಪ್ಪದು. ಕಡೆಗೆಲ್ಲಾಗಿ ಪಾಯಸ ಕುಟ್ಟಿಕೊಂಡು ಹೋಗ್ಲಿಕ್ಕೆ ಉಡುಗೊರೆ ಕ್ರಮ ಇಲ್ವಾ? ಅದಕ್ಕಾಗಿ ಎದ್ದು ಬರಲಿಲ್ಲ ಅಂತ ಹೇಳುವುದೇ. ಅದು ಎದ್ದು ಬರುವುದಿಲ್ಲ ಪುರೋಹಿತ್ರೆ, ಕಾರಣ ಇದೆ. ನಾವು ಲೇಖನ ಕೊಡುವಾಗಲೇ ಒಂದು ಸೂಚನೆ ಕೊಟ್ಟಿದ್ದೆ. ಏನು ಅಂತ? ಆಶೀರ್ವಾದವೇ ಉಡುಗೊರೆ. ಜನ ಆಗುದು ಎಲ್ಲಿಗೆ? ಅಲ್ಲಿಂದಲೇ ಆಶೀರ್ವಾದ ಮಾಡುದು, ಎಲ್ಲವೂ ಮುಗಿದು ಹೋಗ್ತದೆ. ಹಿಂದಿನಿಂದ ಏನೋ ಒಂದು ಗುಸುಗುಸು ಮಾತು ಕೇಳುದು ನೋಡಿ, ಅದು ಹಾಗೆ. ಅಲ್ಲಿ ಗುಸುಗುಸು ನಾವು ಮುಂದುವರಿಸಬೇಕು. ಹಾಗಲ್ಲ, ಮತ್ತೆ ಇಂಥ ಒಂದು ಮದುವೆಯಲ್ಲಿ ಬ್ರಾಹ್ಮಣರ ಕೈಯಿಂದ ಬ್ರಹ್ಮ ಪ್ರಸಾದವಾಗಿ ಮದುಮಕ್ಕಳಿಗೆ ಏನಾದ್ರೂ ಒಂದು ಉಡುಗೊರೆ ಕೊಟ್ಟರು ಒಳಿತು ಅಂತ. ಬ್ರಾಹ್ಮಣರು ಏನು ಕರ್ಮ ಪ್ರಸಾದ ಕೊಟ್ಟರು? ಏನ್ ಕೊಟ್ಟರು? ಬ್ರಹ್ಮ ಪ್ರಸಾದವೇ. ಪುರೋಹಿತನ ಕೈಯಿಂದ ಮದುಮಗನ ಕೊರಳಿಗೆ, ಮದುಮಗನ ಕೊರಳಿಂದ ಮದುಮಗಳ ಕೊರಳಿಗೆ, ಮದುಮಗಳ ಕೊರಳಿಂದ ಯಥಾಸ್ಥಾನಕ್ಕೆ. ಸಮಯ ಹೊಸ ಪಟ್ಟೆ, ಇದು ಪಟ್ಟೆಗೆ ಮಣ್ಣು ಹಾಕಲಿ, ಅದು ಉದ್ದ ಆಗ್ತದೆ. ನೀವು ಮುಂದುವರಿಸೋಣ. ಹೌದು ಹೌದು ಹೌದು. ಮಗ ಕಟ್ಟಿ ಹಾಕಿ ಎಂತದನ್ನು ನಾನು ಹಟ್ಟಿನ ದನ ಬಿಟ್ಟರು ನಿನ್ನ ಕರ್ಮ. ಅವಳು ಆ ವರ್ಷಕ್ಕೆ ನಾನು ಕರೆಯುವುದು, ಮದುಮಗಳು ನಾಚಿಕೊಂಡು ಮೆಲ್ಲಗೆ ಬಂದ್ರೆ ಮುಗಿ ಓಡಿ ಮಗ ಮಟ್ಟದ ಬುಚ್ಚಿಯಲ್ಲೇ ಕಾಂಚಿಂಚಿ ಒಬ್ಬ ಮನಿ ಬರ್ತು ಉಂಟು, ಮನಸ್ಸಿಗೂ ಮನಿ ಗೊತ್ತು ಉಂಟು ಅಲ್ಪ. ಇದು ಮಗ, ನಿನ್ನ ಗುರು ಹಿರಿಯರು ಬಹಳ ಮಂದಿ ಇದ್ದಾರೆ ಇಲ್ಲಿ. ಅವರಲ್ಲಿ 2 ಮಾತು ಹೇಳಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು. ನಮಸ್ಕಾರ ಮಾಡಮ್ಮ, ಹೇಳು 2 ಮಾತು. ಪುರೋಹಿತ್ರೆ, ಹಿರಿಯರು ನೀವು. ಹೌದು, ನೀವು ಹೇಳಿಕೊಟ್ಟ ದಾರಿಯಲ್ಲಿ ನಡೆಯಬೇಕಾದ್ದು ನಾವಲ್ವೇ? ಆಯ್ತು ಮಗ, ಎಲ್ಲ ಉಂಟು, ನಿಧಾನ ಇದ್ರೆ ಮಾತ್ರ. ಈಗೆಲ್ಲ ಆಗುದಿಲ್ಲ ಅದು. ಸರಿ, ಓ ಅಲ್ಲಿ ಹೇಳ್ತೇನೆ ಸಮಯ ಸಿಕ್ಕುವಾಗ. ಆಯ್ತಾ? ಇದು ನಾನು ಹೇಳಿಕೊಟ್ಟಾಗೆ ಹೇಳುವೆಯಾ? ಓ ನನ್ನ ಗುರು ಹಿರಿಯರೇ, ಓ ನನ್ನ ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮೊಂದಿಗೆ ಎಲ್ಲಿಂದ ತರುವುದು ಪುರೋಹಿತರ ಕುಕ್ಕು? ಮತ್ತೆ ಕೂಗುದಾಕೆ? ನಿಮ್ಮ ಕುಟುಂಬದವರು ಹೋದ್ರ ಇಲ್ಲಿಗೆ ಬಂದು ಕೂಗುದ? ನಿನ್ನ ಅಪ್ಪ ಸತ್ತದ ಅವತ್ತಲ್ಲೋ, ನಾನು ಬಂದು ಪೂಜೆ ಮಾಡಿಲ್ಲ. ನನಗೆ 2 ಮಾತು ಹೇಳುವಾಗ ದುಃಖ ಉಕ್ಕಿಗೆ ಬರ್ತದೆ. ಮಗ ಗಂಡನ ಮನೆಗೆ ಹೋಗಿ ಬರ್ತೇನೆ. ಹಿರಿಯವರೆಲ್ಲ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು. ಹಿರಿಯರಾದಂತಹ ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು. ಈ ನಾವತ್ತೆ ಹೆಂಚಿನ ಅಜ್ಜೆ ಅಲ್ಪ ಮಲ್ಲ ಸಭೆಟ್ಟಿನ ಅಡುಟುಗಳು ಅಂದೆ ಹೆಂಗೆ ದೋಜು
ತೋಜಿದ ಅಂದಾಜು ಮಾಡ್ತಾರ ಇರು ಆ ನಮ್ಮನೆ ತರಕಾಯಿ ತುಂಬೊಂದು ಕಂಕಣಿ ಬಗ್ಗೋದು ಅಂಚ ಬುಳ್ತಾರೆ ನಾಡ ಪುಲ್ಯಾನಗ ಒರಿಯರ ಉಂಡೆ ಇರಿಗಾರಮ್ಮ ಹೆಂಚಿನಾಗ ಯಾನು ಬುಳ್ತ ನೀರು ಬುಳ್ಪು ನಾನು 10 ಗಂಟೆಲ್ಲ ಬುಳ್ತುದ್ದು ಜಜ್ಜಿ ಅವರಿಗೆ ತೋಜಿನ ಮಾತ್ರ ಬುಳ್ತಿರ್ಲೇಕ ಅತ್ತ ಇತ್ತದ ಪೊಣ್ಣುಲೇ ಬುಳ್ಪು ಅಮೈಚನಿಗೆ ಮಾರಲೇ ಬತ್ತ ಬುಳ್ಪುನಾರ ಮನೆ ಮನೆ ಪಾರಿ ಇರು ಪೊಕ್ಕಡೆಗಿಲ್ಲ ಮಾತ ನಮ್ಮ ಕಾಲೋಡು ಅಂಡಜ್ಜೆ ಮದಿ ಮತ್ತೆ ತಿಂಗೋಡು ಕಟ್ಲೆ ನಮ್ಮ ಮನೆ ತೂಪದ ಜನ ಅಂಕ ಮಾತ ನಾಚಿಗೆ ಇತ್ತುಂಡು ಇತ್ತದ ಪೊಣ್ಣುಲು ಎಡ್ಡೇನ ಓದಿನ ಬೆತ್ತವು ನಾಚಿಗೆ ಗಿಚ್ಚಿಗೆ ಸಂತಾನ ಜಾಯ್ಕ್ ಮದಿ ಮೇನಿದ ಕಾಪರಜಿ ನಿಶ್ಚಯ ಒಂಜಿ ಮುಗಿನಾಂಡು ದೆತ್ತೋನಿ ಮನದಾಂಡಿದೆ ಶುರಾಪುಜ ಕೈ ಕೈ ಪತ್ತೊಂದು ತೇಯಿ ತೇಯಿನ ನಲ್ಲಿ ತಂದು ಊರ್ದ ಮಿತ್ತು ಮೂಜಿ ಸುತ್ತು ಮೆರವಣಿಗೆ ಬರ್ಪೇರು ನೆನೆ ಮಾತ ಉಂಟಾರ ನಮ್ಮ ಜನ್ಮೂರು ಸಾಧ್ಯ ಒಂದು ಮಣ್ಣು ಸ್ವಾಮಿ ಅವಸ್ಥೆಯೇ ನಾವು ಹೊರಟದ್ದು. ಅಲ್ಲಿ ಮುಂದೆ ಬಾವಿ ಉಂಟು ಅದಕ್ಕೆ ಪುಣ್ಕ ಬಿದ್ರೆ ನಾಳೆ ಮುಂದೆ ಬಾವಿ ಉಂಟು ಅಂತಲ್ವಾ ನಾನು ಮದುವೆ ಆದ್ದು. ನೀರಿನ ಬಾವಿ ಉಂಟು ಆ, ನೀರಿನ ಬಾವಿ ಅಷ್ಟು ಅವಸರ ಮಾಡಿ ಹೋದ್ರು ಆಗ್ಲಿಕ್ಕಿಲ್ಲ ಶಾಸ್ತ್ರ ಅಂತ ಹೇಳಿದ್ರೆ ಚುಟುಕು ಮಾಡಿ ಕಡಿತ ಮಾತ್ರ ಮುಖ್ಯವನ್ನಾದ್ರೂ ಮಾಡಬೇಕು ಇಲ್ಲಿ ಹಾ 2 ಮಾತು ಹೇಳಿ ನೋಡೋಣ. ಹೇಳಿ ನೀವು ಹೇಳಿ ನಿಮ್ಮ ಅಕ್ಷರಕ್ಕೆ ಇಷ್ಟು ಅಂತ ಕೊಡ್ತೇವೆ ನಾವು. ಸರಿ ಹಾಗಿದ್ರೆ ನಾನು ಹೇಳಿದ ಹಾಗೆ ಓ ನನ್ನ ಬಂಧು ಮಿತ್ರರೇ ನನ್ನ ಬಂಧು ಮಿತ್ರರೇ ಇಲ್ಲಿವರೆಗೆ ಬಂದು ಮಾಲಿನಿಯನ್ನು ಮದುವೆ ಅದೇ ಮಾಲಿನಿಯನ್ನು ಮದುವೆ ಆದ ಕಾರಣ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ನನ್ನ ಹೆಂಡತಿಯನ್ನು ಸರಿ ಸರಿ ಅಲ್ಲಿಂದಲೇ ಕೈ ಎತ್ತಿದ್ದು ಬರಬೇಡಿ. ಇನ್ನು ಒಳಗೆ ಹೋಗಿ ಹಾಲು ಕೊಡಿ. ನನ್ನ ಕಾಲು ಹಿಡಿಬೇಕು ಅಂತಿಲ್ಲಪ್ಪ. ಸರಿ 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 ತಿರುವಾದಿರ ಮಾಡಿದೆ. ತಿರುವಾದಿರ ಮಣ್ಣು ಯಾವುದಕ್ಕೂ ಸಮಯ ಇಲ್ಲ. ಹೋಗಿ ನೀವು ಹೋಗಿ ಪುರೋಹಿತೆ, ಇನ್ನು ಮುಂದೆ ಪುರೋಹಿತೆ, ಮದುವೆಯನ್ನು ಉತ್ತಮವಾಗಿ ಈಡೇರಿಸಿಕೊಟ್ಟಿದ್ರೆ ಇದು ಉತ್ತಮ. ನಿಮ್ಮ ಕಾರ್ಯಕ್ರಮಕ್ಕೆ ಸಂಭಾವನೆ ಒಳಗಡೆ ಕೊಡ್ತೇವೆ. ನೀವು ಅಲ್ಲೇ ಇರ್ತೀರಾ? ಚುಟುಕಾದ್ರೂ ಉತ್ತಮವಾಗಿದೆ. ಇಲ್ಲಿಗೆ ಬರ್ತೇನೆ ನಾನು. ಆದೀತು. ಇನ್ನು ಮತ್ತೆ ಆದ್ರೆ ಈ ಸಭಿಕರಿಗೆಲ್ಲ ಒಂದು ಊಟದ ವ್ಯವಸ್ಥೆ ನಿಮ್ಮಿಂದ ಹೇಳ್ತೇನೆ. ನಾನು ಇರ್ತೇನೆ. ಸುಲೇಪ ಮಹಾರಾಣಿನ ಮಗಳನ್ನ ಮದಿಮೆತ್ತೆ ಭಾರಿ ಗೌಜಿ ಒನಸುಂಡುಗೆ ಪ್ರತಿ ಊರಲ್ಲ ಒನಸು ಮತ್ತೊಂದೇ ಬೋರ್ಡ್ಗೆ ಏರ್ಲಾಂಚ ಲಕ್ಕ್ಯಾರ ನಿಕ್ಲಿಗೆ ಅಮ್ಮಸ್ಸರ ಉಂಟೋಡ ಹೋಲಿ ಅಲ್ಪ ಫಲಾರ ಉಂಟು 4 ಜನ ಜವನಿರುಳ್ಳಿ ರವೆ ಒನಸು ಮಲ್ಪಂಗ ಮೂಜಿ ಬಗೆತ ಪಾಯಸ ಉಂಟು ಐದಕ್ಕೂ ಹೋಳಿಗೆ ಉಂಟು ಗಟ್ಟಿಡೆ ಹೋಳಿಗೆ ತಿನ್ನೆ ತೆತ್ತೋನಿ ಬಿರಾಡ್ದ ಜುಲ್ಲ ಜಿಲೇಬಿ ಎತ್ತೇವೆ ಆ ಜಿಲೇಬಿ ಉಂಟಿಗೆ ಜಿಲೇಬಿ ಐಟು ಲಾಡು ಉಂಡುಲ್ಲ ಎಂಚಿನ ಮಗ ಲಾಡು ಉಂಡು ಬಂದ ಬಾಯಿ ಹಂಗಾದ್ರೆ ಅಡ್ಡಕ್ಕೇನೋ ನಮ್ಮ ಮಲ್ಲ ಸಭೆ ಎತ್ತೆ ಬಟ್ರು ಲೆಕ್ಕದ ಮಲ್ತಿರ್ನಂಡ ಒರಿವರೆಗೆ ಒಂದೊಂದೇ ಲಾಡು ನಿಕ್ಕ ಒರ್ತಿಗೆ ಮಾತ್ರ ರಡ್ಡು ಬೋಡ ನಮ್ಮೆಲ್ಲ ಬಲ್ಲ ಇಂಚ ಅಲ್ಪ ಅಡ್ಬೋಡಿಲ್ಲ ನಾವ ಒರ್ತಿಗೆ ಮಾತ್ರ ಬರೋಡು ಮಗ. ನಾನು ನಡೆಸಿದ ದೈವ ಬೇರೆ ನಡೆಸಿದ ಹಾಗಾಯಿತು ನನ್ನ ಬದುಕಿನಲ್ಲಿ. ಮಗಳಾದಂತಹ ಮಾಲಿನಿಯಲ್ಲಿ ಆದರೂ ನನ್ನ ಕುಲವನ್ನು ಉದ್ಧರಿಸಿಕೊಳ್ಳುವಂತಹ ಮಗುವನ್ನು ಪಡೆಯುವ ಆಸೆ ಇಟ್ಟವಳು ನಾನು. ಮಗುವಿನ ಹುಟ್ಟಿದೆ, ಆದರೆ ಹುಟ್ಟುವಾಗಲೇ ಕೋಣನಾಗಿ ಹುಟ್ಟಿದ್ದಾನೆ, ಆದರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂತ ನೆಮ್ಮದಿ ನನ್ನ ಪಾಲಿಗಿದೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂತಹ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವ ನನ್ನಲ್ಲಿ ಯಾರಿದ್ದಾರೆ? ನಿಮ್ಮ ಆಶೀರ್ವಾದ ಅನಂತ ಸೈಕರ್ಯದಿಂದಲೇ ಧನದ ಕುಲವೆಲ್ಲ ತೊಡಗಿ ಬೆಳಗಿ ಆನಂದಾಮೃತ ವರ್ಷದಿಂದಲೇ ನಿತ್ಯ ಪುಳಕಗೊಳ್ಳುತ್ತಿರುವಂತೆ ಅನುಕಾರಂಭಿಸಿದರೆ ಏನು ದುಃಖ. ವಿದ್ಯುನ್ಮಾಲೆ, ಅಳಿಯನಾಗಿ ನನ್ನ ಮನ ಸೇರಿದೆ, ಮಗನಾಗಿ ನನ್ನ ಮನ ಸೇರಿದೆ ಎನ್ನುವುದಕ್ಕೆ ಅದೆಷ್ಟೋ ಕಾಲದಿಂದ ಸುಖ ಸಂತೋಷದಿಂದ ಕಾಲ ಕಳೆದುಕೊಂಡು ಬಂದವಳು ನಾನು. ಇದ್ದಕ್ಕಿದ್ದ ಹಾಗೆ ಚಿಂತಾಗ್ರಾಂತಳಾಗಿ ಕತ್ತಲೆಯ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ಉದ್ದೇಶಿಸಿ ಪ್ರಶ್ನಿಸಿದ್ರೆ ಹೇಳುವುದು ಒಂದೇ ಉತ್ತರ ಮಗನೇ, ಒಂದೇ ಉತ್ತರ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ದೇಹದೊಂದಿಗೆ ಆಸೆಯಿಂದ ದೇವಲೋಕಕ್ಕೆ ಕಳುಹಿಕೊಟ್ಟೆ. ಯುದ್ಧದ ಕೊನೆಯಲ್ಲಿ ಲೋಕದ ಯಾತನೆಯನ್ನೇ ಮುಗಿಸಿಬಿಟ್ರು. ಆದರೆ ನನ್ನ ಆಸೆ ಆಸೆಯಾಗಿಯೇ ಉಳಿಯಿತು. ಆಸೆಯ ಕುಡಿ ಕಮರುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಂಡು ನನ್ನಲ್ಲಿ ಯಾರಿದ್ದಾರೆ ಹೇಳು?
ಅಭಿಷೇಕವನ್ನು ಮಾಡ್ತೇವೆ. ತುಮಕಿ ಪರ್ವ ಭುಜಸಿಯ ರಾಜಧಾನಿ ಸುರಪತಿಯನ್ನು ಕೊಂದು ಬರಸಿ ಸುಮನ ಸಮುದ್ರವನ್ನು ಬೆಳೆಸಿಗಡಿಸಿ ನಾವು ಸ್ವಾಧೀನಪಡಿಸ್ತೇವೆ. ಶುಭವಾಗಲಿ ಹೋಗಿ. ಹರಿವರ್ಷವನ್ನು ಉತ್ತರಿಸಿ ಒಣ ಬಂದದ್ದೇ ಬಂದದ್ದು. ಭ್ರಮಾಜಿರಂಗದಲ್ಲಿ ಒಣದ್ದು ತಿಣುಕಿದ ಸುಮನಸವಿಂದ ಎತ್ತರ ಓಡಿದರು. ವಿಜಯೋತ್ಸವದ ಮಂಗಲೋತ್ಸವ ಏರಿದ್ದೇನೆ ಪೀಠ. ಪೀಠವನ್ನೇರಿಕೊಂಡೆ ನಿನ್ನ ಮುಂದೆ ಬಂತವ ಸಾಮಾನ್ಯ ಕಾವಿಸಬೇಡ. ತಿಂಗಳಾಕ್ಷ ಯಕ್ಷ ಆದ್ರಿಂದಲೇ ಎಚ್ಚರಿಸ್ತಾ ಇದ್ದೇನೆ. ಏನು ಕ್ಷಮಾಯಾಚನೆ ಮಾಡು. ಇಲ್ಲದೈತ್ರೆ ಮಾತ್ರ ಹಿತವಾಗಿ ಬಂದಿದ್ದೀನಿ. 2 ರೆಕ್ಕೆಯನ್ನು ಕತ್ತರಿಸ್ತೇನೆ, ನಿನ್ನನ್ನು ಗೂರುಳಿಸ್ತೇನೆ. ನಿನ್ನನ್ನು ಯಮಲಾಯ ಕಟ್ಟುತ್ತೇನೆ.
ಸುರಪ್ಪನಿಗೆ ಸುರಪೇಟೆಯಲ್ಲಿ ಹಿಡಿದ್ದೇನೆ. ಇದೇ ಶುಭಗಳಿಗೆ ನೇರವಾಗಿ ಯಕ್ಷಲೋಕ ಸೇರಿಕೊಳ್ಳಿ. ಮಗನೊಬ್ಬನು ಹುಟ್ಟಿಕೊಂಡ ಮಹಿಷ ಎಂಬುದಾಗಿ ಹೆಸರನ್ನಿರಿಸಿದೆ. ಆಡುತ್ತಾ ಬೆಳೆಯುತ್ತಿರುವುದನ್ನು ಕಂಡಾಗ ಮನಸ್ಸಿಗೆ ಹರುಷವಾಗುತ್ತಾಯಿತು. ನನ್ನವರಾದರೂ ಸ್ವರ್ಗವನ್ನು ಏರಿದವರು, ಹೋಗಿ ಸಮಯವಾಯಿತು, ಅಲ್ಲಿಯ ವಿಚಾರವೇ ತಿಳಿದಿಲ್ಲವಲ್ಲ, ಯಾರಾದ್ರೂ ಬರಬಹುದಿತ್ತು. ಪರಿಗಿಸುದ ಬಳಿ ಗೋರ್ವಚಾರನು ಹರಹರಿಸಿ ಭರದಿ ನಡೆದಾಗ ಮಾಲಿನಿಗಿರುಗಿ ಬೀಳಿದರು. ಅಮ್ಮ ಹೌದೇನು? ಇದ್ದಕ್ಕಿದ್ದ ಹಾಗೆ ಹೆದರುತ್ತಾ ಬೆದರುತ್ತಾ ಓಡೋಡಿ ಬಂದೆ. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೀನಿ, ಇದುವರೆಗೆ ಕಂಡಿದ್ದಿಲ್ಲ. ಯಾರು ನೀನು? ಏನು? ನಾನು ದೊರೆಗಳ ಸೇವ್ ಮಾಡುವವನಲ್ಲವೇ? ದೊರೆಗಳ ಸೇವೆ ಮಾಡುವ. ಎಲ್ಲಿಂದ ಬಂದೆ? ನಾನು ಗುರುಪುರಕ್ಕೆ ಹೋಗಿ ಬಂದೆ. ಗುರುಪುರಕ್ಕೆ, ಸುರಪುರಕ್ಕೆ ಹೋದವನಿ ನನ್ನವರ ಜೊತೆ ಅಲ್ಲಿಂದ ಬಂದೆ. ಏನು ತಂದೆ? ವಿಷಯ ಉಂಟು, ಹೇಳು ಮುಂದೆ. ಲಾಲಿಸಬೇಕು ತಾಯಿ, ಲಾಲಿಸಬೇಕು ತಾಯಿ, ಚಿನ್ನಗಳ ಮಾಲಿನಿ ಗುಣ ಮಾಡಿ ಕಾಂತಪ್ಪಣ್ಣ ನಿಮ್ಮದು? ನನ್ನ ಕಾಂತ ಖಾಂಡೇಶ್ವರ ಪ್ರಾಣೇಶ್ವರ. ಮೊನ್ನೆ 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 ಎಲ್ಲರೂ ಒಟ್ಟು ಹಾಕಿಸಿ, ಎಲ್ಲರನ್ನು ಒಟ್ಟು ಹಾಕಿಸಿ ಆ ಓಮಿನಿ ಕಾರಿನವರೇ ಅನಿಮಿಷರನ್ ಬಡಿದಟ್ಟಲು ಹೋತು. ಹೌದು ಹೌದು, ವಿಷಯ ಗೊತ್ತಾಯ್ತು. ಯಾರಿಗೆ? ಎಲ್ಲ ಯುದ್ಧಕ್ಕೆ ಬಂದ್ರು. ಯುದ್ಧಕ್ಕೆ ಬಂದಲ್ಲ? ಅಂತಲ್ಲ ಎಲ್ಲ ಬಂದ್ರು ಹೋದ್ರು. ಹೌದು, ದಾಟಿಗಳು ಮೊದಲಿಗೆ ಬಂದವ ಯಾರು? ಅಗ್ನಿ. ಅಗ್ನಿ ಬೆಂಕಿ ಕರುತ್ತ ಬಂದ. ಅಸ್ತ್ರ ಬಿಟ್ಟರು, ರಂಗಿ ಹೋಯ್ತು. ಆಮೇಲೆ ವರುಣಿ ಬಂದ. ಅದ್ಯಾರು? ವರುಣಿ ಮನೆ ಸುರಿಸು ವರುಣ. ಅವ ಕೂಡ ಓಡಿದ. ಆಮೇಲೆ ಕುಂಬಾರ. ಅವನಿಗೇನಲ್ಲಿ ಕೆಲಸ? ಆ ಕುಬೇರ ಅವ ಬಂದ. ಅವ ಮಾತ್ರ ಪುಷ್ಪಕ್ಕನ ಏಮನಲ್ಲಿ ಬಂದದ್ದು.
ಪುಷ್ಪಕ ವಿಮಾನದಲ್ಲಿ ಬಂದು, ಆಟೋ ರಿಕ್ಷಾದಲ್ಲಿ, ಅಂತರಿಕ್ಷ ಮಾರ್ಗ ಅಲ್ಲಿಗೆ ಬಾಣ ಬಿಟ್ಟು ಓಡಿಸಿದ್ರು. ಓಡಿ ಹೋದ. ಆಮೇಲೆ ಏಮೆ ಬಂತು, ಏಮೆ ಅದೇ ಅದು. ಏನೆ ಕೋಣದ ಮೇಲೆ ಯಮ್ಮ ಅದು ಬಂದನಿಂದ ಪಾಸ್ ಹಿಡ್ಕೊಂಡೆ ಬಂದದಲ್ವಾ? ಪಾಶ ಹಿಡಿದುಕೊಂಡು ಬಂದ. ಹಿಡ್ಕೊಂಡು ಬಂದ್ರ, ನಿಲ್ಲಿಸಿದ್ರ, 4 ಕೊಟ್ಟಿದ್ದೇನೆ ಅವನಿಗೆ. ನೀನಾ? ಹೌದು. ನಿನಗೇನು ಹಾಗೆ? ನನ್ನ ಅಜ್ಜಿಯನ್ನು ಕೊಂಡು ಹೋಗಿದ್ದನಲ್ಲ ಹಾಗೆ. ಹಾಗೆ ಹಾಗೆ. ಅವ ಎಲ್ಲ ಓಡಿದ್ರಲ್ಲ, ಅವು ಕಂಡು ಸುರಪ್ಪ. ಅದನ್ನೆಲ್ಲ ಕಂಡು ಸುರಪ್ಪ ಐರಾವತವನ್ನು ಏರಿ ಕೈಯಲ್ಲಿ ಉಜ್ಜರು ವಜ್ರಾಯುಧವನ್ನು ಜಲಕೊಂಡು ಬಂದ. ಜನಘೋರ ಸಂಗ್ರಾಮ, ಕೈ ಸಾಗಲಿಲ್ಲ. ಎಲ್ಲ ಓಡಿದ್ರಲ್ಲ, ಮಸಾಣದಲ್ಲಿ ಕುಳಿತು. ಏನದು? ಸಿಂಹಾಸನ ಏರಿದ್ರಲ್ಲ, ಸಿಂಹವಿಷ್ಟಾರವನ್ನು ಏರಿ ಆಗ ಅವರು ಬಂದು ನೋಡಿ. ಯಾರು? ಕುಣಿಯೋರಿದ್ದಾರಲ್ಲ, ಅಪ್ಸಾರಿಯರು, ಅಪ್ಸರೆಯರು, ದಂಬೆ, ಊಂದು ಬತ್ತಿ, ಊರ್ವಶಿ, ಮೇಣದ ಬತ್ತಿ, ಮೇನಕೆ, ಮಸಾಲೆ ದೋಸೆ, ಮಂಜುಘೋಷೆ, ಪಿಶಾಚಿ, ವಿಶ್ವಾಚಿ, ಆಲಂಬುಸ. ಅಮ್ಮ, ಅದೇ ಮತ್ತೊಂದು ಉಂಟಲ್ಲ, ಏನದು? ಕಥೆಯಲ್ಲಿ ಕುಣಿಯೋಡು. ಅದೇನದು? ಪುಂಡಿಗಸಿ. ಅದು ಪುಂಜಿಗಸ್ತಲಿ ಹರಿವಾಣ ನೃತ್ಯ. ಪೂಜಿಗಾಸ್ತ. ಬೇಡ, ಈಗ ಬರುವುದಕ್ಕಿಲ್ಲ. ಚಂದ ಕುಣಿದಿದ್ದಾರಮ್ಮ. ಆದ್ರೆ ಹೌದೇನು? ಸ್ವರ್ಗಲೋಕ ನಮ್ಮ ಪಾಲಿಗಾದ ಮೇಲೆ ನೀನು ನಮ್ಮವನು. ಹಾಗಿದ್ದರೆ ನಗುತ್ತಲೇ ವಿಚಾರವನ್ನು ಮುಂದುವರಿಸಬೇಕು. ನಗುತ್ತಾ ಮುಂದುವರಿಸ. ರಾಯರ ಪೀಠದಲ್ಲಿರುವಾಗ ಹಾರಾಡಿಕೊಂಡು ಲಕ್ಷ. ಯಾರು? ಲಕ್ಷ ಹಾರಾಡಿಕೊಂಡು ಯಕ್ಷ. ಲೆಕ್ಕವುಳ್ಳವ. ಅವನ ಹೆಸರು ಪುಂಗಯಾಕ್ಷ, ಅರಸನಂತ ಅಲ್ಲಿ. ಯಕ್ಷರಾಜ ಪಿಂಗಳಾಕ್ಷ. ಒಂದೊಂದೆಂದು ಒಂದು ರೆಕ್ಕೆಯಿಂದ ರಾಯರಿಗೆ ಪಾಠ. ನನ್ನವರು ಏನೂ ಮಾಡ್ಲಿಲ್ಲ. ಎತ್ತುರಿದು ಕೈ ಮುಂದೆ ಮಾಡಿದರೆ ಮತ್ತೊಂದು ರೆಕ್ಕೆಯಿಂದ ಪಾಠ. ಆದ್ರೂ ನನ್ನವರು ಸುಮ್ಮನಿದ್ರೆ ಎದ್ದು ನಿಂತು ಗಿರ್ರದಿಗೆ ಕುಟುಂಬ ಬಿದ್ರು. ನೀನು ಎಬ್ಬಿಸಬೇಕಿತ್ತು. ಮಲಗಿದ್ರಮ್ಮ, ನೋಡ್ಬೇಕಿತ್ತು. ನೀನು ಯಾಕೆ ನೋಡುದು? ಒಮ್ಮೆ ಅವರನ್ನು ಎಬ್ಬಿಸಿ. ಯಾಕೆ ಎಬ್ಬಿಸುದು? ಯುದ್ಧ ಮಾಡ್ಲಿಕ್ಕೆ. ಏನಾಗಿಲ್ಲ. ಇಷ್ಟು ನಾಲಿಗೆ ಹೊರಗೆ ಹಾಕಿ ಪತಿಯೇ ನೀ ಮಾಡಿದೆಯಲ್ಲ ಈ ಬರೆಯಲ್ಲ ಜೊತೆಯಾಗಲು ಅರಿದಲ್ಲ ಕಿತ್ತಿಯುಳು ಅಗಲಿ ಜೀವಿಸಲೆಂದಿ ವ್ಯಥೆಯ ನಾಯರೊಡನೆ ನಲಿ ಪತಿಯೇ ನೀ ಮಾಡಿದೆಯಲ್ಲ ಪತಿಯೇ ರಮಣ ಎಂತಹ ದುರ್ವಾರ್ತೆಯನ್ನು ಕೇಳಿದೆ ನಾನು. ಎಂತಹ ವಾರ್ತೆಯನ್ನು ಕೇಳಿದೆ. ನನ್ನ ತಾಯಿ ಆಸೆಯನ್ನು ನೆರವೇರಿಸುವುದಕ್ಕಾಗಿ ನನ್ನವರು ಸ್ವರ್ಗವನ್ನು ಏರಿದವರು ಆ ಸಂತೋಷದ ವಿಚಾರವನ್ನು ಆದಷ್ಟು ಬೇಗ ತರುತ್ತಾರೆ ಎಂಬುದಾಗಿ ಕಾದು ಕುಳಿತ ನನಗೆ ಎಂತಹ ವಾರ್ತೆಯನ್ನು ಕೇಳುವ ಸ್ಥಿತಿ ಬಂತೆ ಶಿವನೇ. ಇಲ್ಲ ಸ್ವಾಮಿ, ಇಲ್ಲ. ನಿಮ್ಮನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ಈ ಪ್ರಪಂಚದಲ್ಲಿ ನನಗೆ ಯಾರಿದ್ದಾರೆ ಸ್ವಾಮಿ? ಇಲ್ಲ, ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ಹತ್ತು ಫಲವೇ ನಿನ್ನು ಸುಮ್ಮನೆ, ಹತ್ತು ಫಲವೇ ನಿನ್ನು ಸುಮ್ಮನೆ, ಸತ್ತವರು ಜೀವಿ ಬರೀ ಸಾಧ್ಯವೇ? ಸಮರ ಸಮರ್ಥನಾಗೀಗ ತರಳ ಬಗಿಜ ಗುರಗೆ ಅದನಗಳ ಬಿತ್ತರಿದೆ ಹದಹಗಳ ಸುಮರದ ಬಂದವರು ಸದೆ ಬಳಿದು ನಾಗವ ಆರ್ತಿಯಲ್ಲಿ ವಶಗೈವೆ ಎರುದಲೆ ಕರೆದಳು ಮಗಲ ಇಲ್ಲ, ನನ್ನವರನ್ನು ಕಳೆದುಕೊಂಡಂತಹ ವಿಚಾರದಿಂದ ನಾನು ಅದೇ ದಾರಿಯನ್ನು ಹಿಡಿದೆ ಎಂದಾದರೆ
ಅನ್ಯಾಯಕ್ಕೆ ನಮಗಾದಂತಹ ಅನ್ಯಾಯವನ್ನು ಕೇಳುವವರು ಯಾರಿದ್ದಾರೆ ಯಾರಿದ್ದಾರೆ? ಹಾಗಿದ್ದರೆ ಇದ್ದು ಸಾಧಿಸ ತೋರಿಸಬೇಕು, ಇದ್ದು ಸಾಧಿಸ ತೋರಿಸಬೇಕು. ನನ್ನ ಈ ಸ್ಥಿತಿಗೆ ಕಾರಣ ಯಾರು ಯಾರು ಯಾರು? ದೇವತೆಗಳೇ ದೇವತೆಗಳೇ, ಮನೆಯ ಕುಟುಂಬವನ್ನು ಅಳಿಸಿಕೊಳ್ಳ ಮಾಂಗಲ್ಯವನ್ನು ಕಿತ್ತೆಸೆದಿರ ಕಿತ್ತೆಸೆದಿರ. ನನ್ನ ಸ್ಥಿತಿಯನ್ನು ಕಂಡು ನಗುತ್ತಿರುವಿರ, ನೀವು ನಗುತ್ತಿರುವಿರ. ಆದರೆ ಇದು ನಿಮ್ಮ ಶಾಶ್ವತವಾದ ನಗುವಲ್ಲ, ಶಾಶ್ವತವಾದ ನಗುವಲ್ಲ. ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ಪ್ರೀತಿಸುತ್ತೆ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ಏನು ಮಾಡಲಿ? ಏನು ಮಾಡೋದಕ್ಕೆ ಸಾಧ್ಯ? ಯಾಕೆ ಯೋಚಿಸಬೇಕು? ನನ್ನ ಮಗನಿದ್ದಾನೆ, ತರಳ ಮಹೇಶನಿದ್ದಾನೆ. ಆತನನ್ನೇ ಕರೆದು ಸಕಲ ವಿಚಾರವನ್ನು ಹೇಳಿದೆ ಎಂದಾದರೆ ಸುಮನ ಸರಿಗೆ ಸರಿಯಾದಂತಹ ಪಾಠವನ್ನೇ ಕಲಿಸುತ್ತಾನೆ. ಮಗನನ್ನು ಕರೆಯಲೇಬೇಕು. ಮಗನೇ 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 ಮಹೇಶ, ಮಗನೇ
ಸಾಷ್ಟಾಂಗ ನಮನಗಳು ತಾಯಿ ನಮನ. ಶುಭವಾಗಲಿ ಮಗನೇ. ಕರೆದೆಯೋ ಚೋಳಿತಾಪುರದ ರಾಜಾಂಗಣದಲ್ಲಿ ಹಸುರ ವೀರರನ್ನೆಲ್ಲ ಜೊತೆ ಸೇರಿಸಿ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾ ಇದ್ದವ ನಾನು. ಆ ಹೊತ್ತಿಗೆ ಹೆತ್ತಪ್ಪೆಯಾದಂತಹ ಲಿಂಗ ದೀರ್ಘವಾದಂತಹ ಕೂಗು ಕೇಳಿತು. ಮಗನೇ ಮಹಿಷ ವಾಗಂದ ವಾಮಗನೇ ಎಂಬುದಾಗಿ ನಿನ್ನ ಕೂಗನ್ನು ಆಲಿಸಿದಂತಹ ನಾನು ಗೆಳೆಯರನ್ನೆಲ್ಲ ಮಾಡಿ ಅಲ್ಲಿಂದ ಇಲ್ಲಿಯ ತನಕ ಓಡೋಡಿ ಬಂದು ನಿನ್ನ ಮುಖವನ್ನು ಅವಲೋಕಿಸಿದೆ. ಅಮ್ಮ ಅಮ್ಮ ಕಂದ ಏನಮ್ಮ ಇದು? ದಾರುಣಿಯ ಮೇಲೆ ಬಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭವನಿ ನಿನಗೆ? ನನ್ನಲ್ಲಿ ಹೇಳ ಮಗನೇ. ಶಂಕರನ ಮಹಾರಾಣಿ ನೀನು, ನಿನಗೂ ಕಷ್ಟವೇ? ಮಹಿಷಾಸುರನ ತಾಯಿ ನೀನು, ನಿನಗೂ ದುಃಖವೇ? ನಿಜ ಮಗನೇ. ಅಮ್ಮ, ಈ ರೀತಿಯ ಕಷ್ಟವನ್ನು ತಂದೊಡ್ಡಿದವರು ಯಾರು? ನಮ್ಮ ಕುಲದ ವೈರಿಯಾದಂತಹ ಆ ಚಕ್ರಪಾಣಿಯೇ, ಅಥವಾ ನಮ್ಮ ಕುಲದೇವರಾದಂತಹ ತ್ರಿಶೂಲಪಾಣಿ? ಅಲ್ಲ, ದಂಡವನ್ನು ಕೈಯಲ್ಲಿ ಧರಿಸಿದಂತಹ ಮೇಲ್ಸರಿಸಿದೋದ್ಭವನೇ ಯಾರೇ ಆಗಿರಲಿ, ನೀನು ಈ ರೀತಿಯ ಕಣ್ಣೀರನ್ನು ಸುರಿಸಬೇಕಾಗಿಲ್ಲ. ಅಮ್ಮ, ಒಮ್ಮೆ ಕಣ್ಣು ತೆರೆದು ನನ್ನನ್ನು ನೋಡುತ್ತಾಯ, ದುರಸಮರ್ಥನಾಗಿ ನಾನು ಮಹಿಷನಿಂದ ಹತ್ತಿರ ಬಂದು ಗೆಳ್ತಾ ಇದ್ದೇನೆ. ಈ ರೀತಿ ಕಷ್ಟ ಯಾರಿಂದ ಬಂತು, ಹೇಗೆ ಬಂತು ಹೇಳಪ್ಪ. ಹೇಳಲೇ ನನಯ್ಯೋ ಮುತ್ತು ನಮ್ಮ ಬಾಳುವೆ ತೀರಿದುದು, ನಮ್ಮ ಬಾಳುವೆ ತೀರಿದುದು ಕಲ್ದ ಕಂದ. ಬೇಲುನಾಗವನ್ನು ಬಯಸಿ, ಬೇಲುನಾಗವನ್ನು ಬಯಸಿ ಕಂದ ಕಂದ ಕಂದ
ನಿನ್ನ ಮಗನಲ್ಲಿ ಒಗಟು ಮಾತನಾಡುವುದಕ್ಕೆ ಪ್ರಾರಂಭಿಸಿದೆಯಾ? ನಮ್ಮ ಬಾಳುವೆ ತೀರಿ ಹೋಯಿತೆ. ಹೇಗೆ ತೀರಿ ಹೋಯಿತು? ಎಲ್ಲಿ ತೀರಿ ಹೋಯಿತು? ಮಗನೇ, ಈ ಹಿಂದೆ ನಿನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ದೇವಲೋಕವನ್ನು ಏರಿದ ವಿಚಾರ ನಿನಗೂ ಗೊತ್ತಿದೆ ತಾರೆ ಮಗನೇ? ನಿನ್ನೆ 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 ನನ್ನಲ್ಲಿ ಹೇಳಿ ಹೋಗಿದ್ದಾರಪ್ಪ. ಬೇಗ ಬರ್ತೇನೆ ಕಂದ ಎಂಬುದಾಗಿ. ಮಗನೇ, ಏನಾಯ್ತಮ್ಮ? ಎದುರಿಗೆ ಬಂದಂತಹ ಸುಮನಸರನ್ನೆಲ್ಲ ಹೊಡೆದೋಡಿಸಿ ಆ ದೇವಲೋಕದ ಸಿಂಹಾಸನವನ್ನು ನಿನ್ನ ತಂದೆ ಏರಿದರಂತೆ ಮಗನೇ. ಹೇಗಮ್ಮ ಹೇಗೆ? ಆ ದೇವಲೋಕದ ಸಿಂಹಾಸನವನ್ನು ನಿನ್ನ ತಂದೆ ಏರಿದರಂತೆ. ಅಮ್ಮ, ಇದು ಸಂತೋಷದ ವಿಚಾರ. ನಗರಗೊತ್ತಾದಿರಿಸಬೇಕಾದ ನೀರು ಯಾಕಮ್ಮ ಆಳುವುದು? ಯಾಕಮ್ಮ ಆಳುವುದು? ಮಗನೇ, ಈ ವಿಚಾರ ಕೇಳಿದಾಗ ನನಗೂ ಸಂತೋಷವಾಯಿತು. ಮತ್ತೆ ಆದರೆ ಮುಂದಿನ ವಿಚಾರವನ್ನು ಹೇಗೆ ತಿಳಿಸಲಿ ಮಗನೇ? ಸೋತಂತಹ ಸುಮನಸರು ಸುಮ್ಮನಿಲ್ಲದ ಮಗನೇ, ಏನು ಮಾಡಿದ್ರು? ಮೋಸದಿಂದ ನಿನ್ನ ತಂದೆಯನ್ನು ಜನರಿಯ ವಚನವ ಆಲಿಸಿ ಬಯಸರು. ಸಂತೋಷದ ನುಡಿಗಳಿಂದ ಬಾಯಿಂದ ಬರಬಹುದೆಂಬುದಾಗಿ ಬಹಳ ತವಕದಲ್ಲಿದ್ದವನಾಗ. ಆದರೆ ನೀನಾಡಿದಂತಹ ನುಡಿಯನ್ನು ಆಲಿಸಿದ್ದೆ ತಾನ ಬರಸಿದಿಲ್ಲ. ಅಮ್ಮ, ನಿಮ್ಮ ಗಂಡ ದೇವಲೋಕಕ್ಕೆ ಹೋದ್ರು ಬರ್ಲಿಲ್ವೇ? ಇಲ್ಲವೇ? ನನ್ನ ತಂದೆ ದೇವಲೋಕದಲ್ಲಿ ಅಲಿದು ಹೋಗಿ. ಹೌದು ಕಂದ. ನನ್ನ ಮುಖವನ್ನು ಸರಿಯಾಗಿ ನೋಡ್ತಾ ಮಗನೇ, ಈ ಪ್ರಪಂಚದಲ್ಲಿ ಮಹಿಷನಾದ ಅನಾಥರಾಗಿ ಹೋದ ತಪ್ಪಲಿಯಾದ. ನೀನು ತಪ್ಪಲಿ ಎಲ್ಲ ಮಗನೇ, ನಾನಿದ್ದೇನೆ. ಮಿಂಚು ಹೋದಂತಹ ಕಾರ್ಯಗಳಿಗೆ ಚಿಂತಿಸಿ ಪ್ರಯೋಜನ ಇಲ್ಲ. ಸಾಧನೆಯನ್ನು ಮಾಡುವುದಕ್ಕೆ ಹುಟ್ಟಿದಂತಹ ಈಶ ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನೆಲ್ಲ ಕೊಂದು ಈಗಿನಿಗೆ ನಾನು ಬರ್ತೇನೆ. ಯಾವ ದೇವತೆ ತಂದೆಯನ್ನು ಕೊಂದವೇ ಯಕ್ಷ ಮಗನೇ. ಲಕ್ಷವೇಳೆಗೆ ಮುಖಂಡನೇ ಸಮರಕ್ಕೆ ಬರಲಿ. ನಾನು ಲೆಕ್ಕಿಸುವವರಲ್ಲ. ಅವನನ್ನು ಅಂಗೈಯಲ್ಲಿ ಹಾಕಿ ಸಿಕ್ಕದೇ ಇದ್ರೆ ಮಹಿಷಡಿ ಅಲ್ಲ. ನುಡಿಗೆ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು. ಮನದಿ ಹರುಷವನಾಂದು ನುಡಿದಳು. ಏನು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ.
ನಿಮಿಷರ ಗೆಲ್ಲಬಹುದು ಸಮರದೆ ನಿನಗೆ ಘನವಲ್ಲ ವನಜನ ಬರುವ ಕೃತಗಲಿ ಅನವರದ ಸುಮನದರ ಭಕ್ಷದಿ ಪಕ್ಷವನ್ನೇ ವಹಿಸಿ ಬರುವುದು ನಿನಗೆ ಹೇಳುವೆನೊಂದು ಅಮ್ಮ ಏನಮ್ಮ ನೀನು ನೊಂದು ಹೇಳುವುದು ನಿನಗೆ ಬೇಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಜವನದು ನುಡಿದಳು ಕಂದ ಮಗನೇ ಕಂದ ನಾನೀಗ ರೋಷಾವೇಶದಲ್ಲಿದ್ದೆ ನನ್ನ ತಂದೆಯನ್ನು ಕೊಂದಂತಹ ಯಕ್ಷ ನೋಡಲಿ ಬದಿಯಲ್ಲಿ ಕುಳಿತುಕೊಂಡಿದ್ದಾರೆ ಅವನನ್ನು ಈ ಸಲ ಹಿಡಿದು ಒಂದು ಮುಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕುವ ಹಾಗೂ ಮಾಡದೇ ಇದ್ರೆ ನನ್ನ ಮಹಿಷನಲ್ಲ ಮಗನೇ ಏನು ಒಮ್ಮೆ ಸರಿಯಾಗಿ ಮುಖ ನೋಡಂತೆ ಅವ ನಮ್ಮವ ಅವ ನಮ್ಮವ ಅವ ನಮ್ಮವ ಹೌದು ಮಗನೇ ನೀನು ಅಜ್ಜಿಯನ್ನು ತೋರಿಸಿ ಹೇಳಿದ್ದ ನಮ್ಮವ ಅಂತ ಹತ್ತಿರ ಕುಳಿತಿದ್ದಾನಲ್ಲ ಅವನು ನಮ್ಮವ ಅಂತ ನನಗೆ ಹಾಗಲ್ಲ ಅವನವ್ವ ನಮ್ಮವ್ವ ನಮ್ಮವ್ವ ಹಾಗಲ್ಲ ಮಗನೇ ಇವರೆಲ್ಲರೂ ನಮ್ಮವರೇ ಮಗನೇ ಅವ ನನ್ನ ಹಾಗೆ ದಪ್ಪ 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 ಆಗಿದ್ದಾನೆ ಹೌದು ಮಗನೇ ಹಾಗಲೇ ಯಕ್ಷನಲ್ಲ ನನ್ನ ಗೆಳೆಯ ಹೌದು ಯಾಕಮ್ಮ ಏನಮ್ಮ ನಿನ್ನ ವೀರೋಚಿತವಾದಂತಹ ಮಾತನ್ನು ಕೇಳುವಾಗ ಮನಸ್ಸಿಗೆ ಹರುಷವಾಯಿತು ಮಗನೇ ನಿನಗೇನು ನನ್ನ ಅಜ್ಜಿಗೂ ಕೂಡ ನೋಡು ಸಂತೋಷ ಆಗಿದೆ ನಗುತ್ತಾ ಇದ್ದಾರೆ ಹೌದು ಮಗನೇ ನಗುತ್ತಲೇ ಇದ್ದಾರೆ ನೋಡಿ ಹೌದು ಮಗನೇ ಒಂದೊಮ್ಮೆಗೆ ದೇವಲೋಕವನ್ನು ಸೇರಿ ನಮಗೆ ಮಾಡಿದಂತಹ ಅನ್ಯಾಯಕ್ಕೆ ಸರಿಯಾದಂತಹ ಪಾಠವನ್ನು ಕಲಿಸುತ್ತೇನೆ ಎಂಬುದಾಗಿ ಮುಂದುವರಿದೆಯಲ್ಲ ಮಗನೇ ಆದರೆ ಆ ಸುಮ್ಮನಸರು ನಿನಗೇನು ಘನವೇ ಹೇಳು ಘನವಲ್ಲ ಲೆಕ್ಕವೇ ಅಲ್ಲ ಆದರೆ ಮಗನೇ ಅಮ್ಮ ಲೆಕ್ಕ ಮಾಡಿಕ್ಕೆ ಸಿಕ್ಕಿದ್ರಲ್ವ ಅಮ್ಮ ಲೆಕ್ಕ ಮಾಡುದು ಲೆಕ್ಕಕ್ಕೆ ಸಿಗುದಿಲ್ಲ ಖಂಡಿತ ಮಗನೇ ಆದರೆ ಮಗನೇ ಸೋತಂತಹ ಸುಮನಸರು ಯಾವ ಕಾರಣಕ್ಕೂ ಸುಮ್ಮನಿರುವುದಕ್ಕೆ ಸಾಧ್ಯವೇ ಏನು ಮಾಡ್ತಾರೆ ನೇರವಾಗಿ ಹೋಗುವುದು ಹರಿಯ ಬಳಿಗೆ ಯಾರು ಇವನ ಹರಿ ಅಂದ್ರೆ ಅಲ್ಲ ಮಗನೇ ನಾರಾಯಣ ನಾರಾಯಣ ಅವನನ್ನು ಈ ಸಲ ಬಿಡಲಾರೆ ತಾಯಿ ಆ ನಾರಾಯಣ ಹೇಗೋ ಇರಲಿ ಅವನನ್ನು ಹಿಡಿದು ತುಂಡು ಮಾಡಿ ಬೀದಿಗೆ ಬಿಸಾಡಿ ಏನು ಮಗನೇ ಆತ ಪಕ್ಷವ ಅಂತೂ ಬರುತ್ತಾನೆ ಪಕ್ಷ ಹೌದು ನನಗೆ ನೀನು ಸತ್ಯ ಹೇಳಬೇಕು ಏನು ಮಗ ಈ ಪ್ರಪಂಚದಲ್ಲಿ ಎಷ್ಟು ಪಕ್ಷ ಉಂಟು ಎರಡೇ ಇರುವುದು ಈಗ ಎರಡೆಯ ಒಂದು ನಾವು ಒಂದು ಅವರು ಹೌದು ಸರಿ ಮಗನೇ ಆದ್ದರಿಂದಲೇ ನಿನ್ನ ಸಾಮರ್ಥ್ಯಕ್ಕೆ ಯಾವ ಕಾರಣಕ್ಕೂ ಕುಂದು ಬರಕೂಡದು ಅದಕ್ಕಾಗಿ ನಿನಗೆ ಒಂದೇ ಒಂದು ಮಾತು ಹೇಳುತ್ತೇನೆ ಏನಮ್ಮದು ಮಗನೇ ನೀನು ಆದಷ್ಟು ಬೇಗ ಕಾಡನ್ನು ಸೇರಿಕೋ ಕಂದ ಅಮ್ಮ ನೀನು ಒಂದು ಮಾತು ನೊಂದು ಯಾಕೆ ಹೇಳುವುದು ನೀನು ಕೂಗಿ ಹೇಳಬಾರ್ದು ಸಂತೋಷದಿಂದ ನಾನು ಅಲ್ಲಿಂದಲೇ ಹೋಗ್ತಿದ್ದೆ ಮಗನೇ ಹಾಗಲ್ಲ ಮತ್ತೆ ನೀನು ಆದಷ್ಟು ಬೇಗ ಕಾನನವನ್ನು ಸೇರಿಕೊಂಡು ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸು ಮಗನೇ ತಪಸ್ಸನ್ನಾಚರಿಸು ಒಲಿದಂತಹ ವಿಧಾತನಿಂದ ಅಜೇಯನಾಗುವಂತಹ ವರವನ್ನು ಬೇಡಿಕೊ ಹೌದೇ ಹೌದು ಮಗ ಹಾಗಾದ್ರೆ ಹೊರಕ್ಕೆ ನಮ್ಮ ಹೋಗುದೇ ನೀನು ತಾಯಿಯನ್ನು ಬಿಟ್ಟು ಆದಷ್ಟು ಬೇಗ ಹೋಗುದೇ ಅಮ್ಮ ನೀನು ಹೇಳಿದ್ಯಲ್ಲ ಕಾಡಿಗೆ ಹೋಗ್ಬೇಕಂತ ಹೌದು ಕಾಡಿಗೆ ಹೋಗದೆ ಮತ್ತೆಲ್ಲಿಗೆ ಹೋಗುದಮ್ಮ ಹಾಗಾಗಿ ಹೊರಟ ಮಗನೇ ಹೋಗುವುದೇನೋ ಸರಿ ನೋಡು ಹಿಡಿದುಕೊ ಈ ಆಯುಧ ಇದು ನಿನ್ನ ರಕ್ಷಣೆಗಾಗಿ ಕಂದ ನನ್ನ ರಕ್ಷಣೆಗೆ ಇದ ನೋಡು ಶಿರದಲ್ಲಿ ಉಭಯ ಶೃಂಗಗಳಿಗೆ ಏನು ಮಗ ಕೇವಲ ನೋಡುಗರ ಪ್ರದರ್ಶನಕ್ಕಿದ್ದಲ್ಲ ಎಲ್ಲಿಯಾದ್ರೂ ನನಗೆ ಬೇಡದನ್ನು ಹೇಳಿ ಮುಂದೆ ಬಂದ್ರೆ ಅವರನ್ನು ಕೋಡಿನಿಂದ ಸರ್ವನಾಶ ಮಾಡುವಂತಹ ಬಲಿಷ್ಠವಾದ ಕೂಡ ಮಗನೇ ಇದು ನಿನ್ನ ದೇಹ ರಕ್ಷಣೆಗಾಗಿ ಆದರೆ ಈ ಆಯುಧ ಈ ದೇಶ ರಕ್ಷಣೆಗಾಗಿ ಕಂದ ಸರಿ ಹೆತ್ತ ತಾಯಿಯಾದಂತಹ ನಿನ್ನ ಪೂರ್ಣ ಆಶೀರ್ವಾದ ಬೇಕು ಒಂದು ಮುತ್ತು ಒಂದು ಅಪ್ಪುಗೆ ಒಂದು ಆಶೀರ್ವಾದ ಹೇಗೆ ಬಾ ಮಗನೇ ನಾನೊಂದು ಮುತ್ತು ಕೊಡಲೆ ಒಂದು ಆಶೀರ್ವಾದ ವಿಧಾತ ಆದಷ್ಟು ಬೇಗ ಒಲಿದು ಬರಲಿ ಶ್ರೇಯಸ್ಸಾಗಲಿ ಕಂದ ನಿನಗೆ ಮಡಿದೋ ವಿಖ್ಯಾತ ಮಾಹಿಜನು ಆತ ಚಟ ಪರಾಡೈದ
ಈ ಥರ ಹೇಳಿದರು 3 ಮೂರ್ತಿಗಳಾಗಿ ಮರಣವಿಲ್ಲವಂತೆ. ಅಮ್ಮನಲ್ಲಿ ವಿಷಯವನ್ನು ತಿಳಿಸಬೇಕು. ನಡೀತಾರೆ ದೇವಲೋಕದ ಆಶೆಯಿಂದ ತಾಳಿಯನ್ನು ಮಾಡಿದ್ದೇವೆ. ಒಂದೊಮ್ಮೆಗೆ ಅವನನ್ನು ಸೋಲಿಸಿದೆವು. ಸುಮ್ಮನಿರದ ಸುರಪ್ಪ ಆ ಶ್ರೀಮನ್ನಾರಾಯಣ ದೂರಿತ್ತ ಅವ ಬರಲಿಲ್ಲ. ಬದಲಾಗಿ ಚಕ್ರವನ್ನು ಕಳುಹಿಸಿದ. ನಮ್ಮ ಅಂಗಾಂಗಗಳೆಲ್ಲ ವಿಹೀನವಾಯಿತು. ಕಾಡಿನಲ್ಲಿ ಅಲಿಯುತ್ತಾ ಇದ್ದೇವೆ. ಹೀಗೆ ಇದ್ದರೆ ಸಾಧ್ಯ? ಹೊಸ ವಿಚಾರವೊಂದನ್ನು ತಿಳಿದೆ. ಏನು? ನಮ್ಮದಾದ ಶೋಣಿತಾಪುರದಲ್ಲಿ ಮಾಲಿನಿಯ ಸುಕುಮಾರ ಅಂತ ಮೈಸಾಕ್ಯ ಪರಮ ಕಟ್ಟವನಾಗಿ ಬೆಳೆಯುತ್ತಿದ್ದಾನಂತೆ. ಇನ್ನು ತಡ ಮಾಡುದು ಸರಿಯಲ್ಲ. ನೇರವಾಗಿ ಶೋಣಿತಾಪುರ ಹತ್ತಿರಕ್ಕೆ ಬನ್ನಿ. ನಮಸ್ಕಾರ. ಊರಿನಿಂದ ಬಂದಂತಹ ನಿಮ್ಮನ್ನು ನೋಡಿದೆ. ಉಳಿದುಕೊಳ್ಳೋದಕ್ಕೆ ಉಚಿತಾಸನವನ್ನು ಕೊಟ್ಟಿದ್ದೇವೆ. ಸತ್ಕಾರ ಮಾಡುವುದಕ್ಕೆ ತೊಡಗಿದ್ದಾರೆ, ಸ್ವೀಕರಿಸಬೇಕು. ನೀವು ಯಾರು? ನಿಮ್ಮ ಹೆಸರೇನು? ಎಲ್ಲಿಂದ ಬಂದವರು? ನನ್ನ ಹಿತವಂತರೇ ಅಥವಾ ಹಿತವಂತರೇ ಹೇಳಿ. ನಾವು ಬೇರೆ ಯಾರು ಅಲ್ಲ, ನಿನ್ನದೇ ಜಾತಿಯವರು. ಜಾತಿ?
ಜಾತಿ ಜಾತಿಯಲ್ಲಿ ನೋಡಿದ್ರು ರಕ್ಕಸರು ರಕ್ಕಸರು ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೆವು. ಈ ಪುರದಲ್ಲಿ ಹೌದು. ಮತ್ತೆ ಬಿಟ್ಟು ಹೋದ ಸ್ವರ್ಗಲೋಕದ ಅಧಿಕಾರದಿಂದ ಮೇಲಕ್ಕೆ ಹತ್ತಿದೆವು. ಆ ಸುರಪನನ್ನು ಹೊಡೆದು ಓಡಿಸಿದೆವು. ಸಂತೋಷ ಆಯ್ತು. ಆದ್ರೆ ಓಡಿದ ಸುರಪ ಸುಮ್ಮನೆ ಕೂತುಕೊಳ್ಳಲಿಲ್ಲ. ಮತ್ತೆ ಆ ಶ್ರೀಮನ್ನಾರಾಯಣನಿಗೆ ದೂರಿತ್ತ. ಏನಾಯ್ತು? ಅವ ಬರಲಿಲ್ಲ. ಚಕ್ರವನ್ನು ಕಳುಹಿಸಿದ. ಏನು? ನಮ್ಮ ಅಂಗಾಂಗವೆಲ್ಲ ಕಳೆದುಕೊಂಡಿದ್ದೆವು. ಶಂಕದುರ್ಗರೇ, ಚಕ್ರಾಘಾತದಿಂದ ಅಂಗಾಂಗಗಳನ್ನು ಕಳೆದುಕೊಂಡಂತ ಹೊಡೆಯು ಇದುವರೆಗೆ ಎಲ್ಲಿದ್ದವು? ಅಯ್ಯೋ, ಚಕ್ರಕ್ಕೆ ಹೆದರಿದಂತ ನಾವು ಕಿಡಿ ಕಾಡು ಹೊಲಗಳಲ್ಲಿ ಆಡುತ್ತಿದ್ದೆವು. ಆ ಸಂದರ್ಭದಲ್ಲಿ ನೀನು ಶೋಣಿತಾಪುರದಲ್ಲಿ ಫಲವ ಕಟ್ಟಾಲಾಗಿ ಮೆರೆಯುತ್ತಿದ್ದಿ ಎಂಬ ವಿಚಾರವನ್ನು ತಿಳಿಯುತ್ತ ಬಂದಿದ್ದೇವೆ. ನಮಗೆ ರಕ್ಷಣೆ ಕೊಡಬೇಕು. ಈಗ ಹೇಗೂ ವರ್ತಮಾನ ಹೋಗ್ತದಲ್ಲ. ಹೌದೌದು. ಸಂತೋಷ ಆಯ್ತು. ನಿಮ್ಗೆ ರಕ್ಷಣೆ ಕೊಡ್ತೇನೆ, ಬೇಗ ಹೇಳಬೇಕು. ಮಾತ್ರವಲ್ಲ, ನಮಗೆ ಮಾತ್ರ ಕಷ್ಟ ಬಂದದಲ್ಲ, ಮತ್ತೆ ನಿನಗೂ ಬಂದಿದೆ. ನಿನ್ನ ತಂದೆಯನ್ನು ಕೊಂದು ಶಂಕದುರ್ಗರ ನುಡಿಯಲು ಆಳಿದೆ. ಯಾವಾಗ ಇದು ಸೇತುವೆ ಕಟ್ಟಿದ್ದು? ಅದು ನೀನು ಓಡಿದ್ದು ತೊಂದರೆ ಇಲ್ಲ, ನಾವು ಓಡಿದ್ದು ಸುಂಕ ಕಟ್ಟಬೇಕಲ್ಲ. ಹೌದಲ್ಲ? ಹಾಗಾಗಿ ಬರಲಿಲ್ಲ. ಹೆದರಿ ಓಡಿದೆ, ಹೆದರಿಕೆಯಾ? ಹೆದರಿ ಓಡಿದೆ. ಮೇಲೆ ನೋಡು. ಮೇಲೆ ಕೋಡು, ಹಿಂದೆ ನೋಡು. ಕೆಳಗೆ ಶರೀರ, ಮುಖ ಬಾಲ ಇಲ್ಲ, ಬಾಲ ಇಲ್ಲ, ಕೋಣದ ಮುಖ. ಹೌದು, ಸ್ನಾನವ ನನ್ನ ಪರಿಚಯ ಬೇಕಾ? ಹೌದು. ಹಗ್ಗ ಯಾರಿಗೆ? ಕೈಯಲ್ಲಿ ಕೊಡ್ತಾರೆ. ದಮ್ಮಿಲ್ಲ ಉಂಟು ಇನ್ನೊಂದು ಪ್ರಸಂಗ. ದಮ್ಮಿಲ್ಲ. ನನ್ನ ವಿಚಾರ ಬರಲಿಕ್ಕೆ ಆಯ್ತಾಯ್ತು. ಬರ್ತೇನೆ ಇನ್ನೊಮ್ಮೆ. ಇಲ್ಲ ಇಲ್ಲ ಹೌದು. ಅವಶ್ಯ ಬೇಡ ಅಂತ ಹೇಳಿದ್ರೆ ಇಲ್ಲ ಇನ್ನು ಬರುದೇ. ಹೌದು, ಬೇಡ ಅಂತ ಬಿಟ್ಟು ಬಿಟ್ಟು ಯಾರಯ್ಯ ಗಡಿಬಿಡಿ ಅಂತ ಯಾರಯ್ಯ ಗಡಿಬಿಡಿ ಅಂತ ನಾವು ಮುಗಿಸುವ. ಹೌದು, ಗಡಿಬಿಡಿ ಮಾಡ್ಬೇಕು. ಹೆದರಿಕೆ ಲೋಕ ಇಲ್ಲ. ಹೌದಾ? ಶಂಕಪ್ಪ ವಿದ್ಯುತ್ ಮಾಡಿ ಗೊತ್ತುಂಟ? ವಿದ್ಯುತ್ ಹತ್ತು ಹೋಗಿದ್ದಾನಲ್ಲ, ಹತ್ತೊಂದಲ್ಲ ನೀವು ಕೊಂದದ್ದಲ್ವ? ಅವರ ಮಗ ಎಂತದ ಒಂದು ಹೋದು ಅವರ ಮಗ ಅಂದ್ರೆ ಮಹಿಷಾಚ್ಯ ಮಗ ಮಹಿಷಾಚ್ಯ. ಹೌದು. ತಂದೆಯನ್ನು ಕೊಂದು ಸೇಡು ಸೇಡು ಅದು ಸರಿ. ಅಂಗಹೀನರು ನೀವು ಪುನಃ ಹೇಗ್ ಬಂತು? ಮಹಿಷಾಕ್ಯನ ಮಹಾತ್ಮೆ. ಪೂರಾ ನೀವ್ಯಾಕ್ ಬಂದ್ರಿ? ಒಂದು ಬದುಕಿದ್ದೀರಿ, ನೀವ್ಯಾಕ್ ಸಾಯ್ತೀರಿ?
ಓಡಿಸಿದಾರಲ್ಲ ಯಾರು ದ್ವಾರದಿಂದ ಓಡಿಸಿದ್ದು ನಿನ್ನನ್ನು ವಿಚಾರ ಅಪರಿಮಿತ ಸೇನೆ ಬಂದಿದೆ ಹಾ. ರಕ್ಕಸರ ಸೇನೆ ಹಾ. ಹಾಗಂತ ಸೇನೆಯನ್ನು ಕಂಡು ಭಯ ಆಗಲಿಲ್ಲ ಹಾ. ಹೊಳೆ ಪರಿಚಿದವರು ಓಹೋ. ಶುಲ್ಕದುರ್ಗಾದಿಗಳು ಓಹೋ. ಅಂದು ಅಂಗಾಂಗ ಹೀನರು ಹಾ. ಪುನಃ ಚಿಗುರಿಸಿಕೊಂಡು ಬಂದಿದ್ದಾರೆ ಹ್ಮ್. ಆ ರೀತಿ ಆಗುವುದಕ್ಕೆ ಕಾರಣ ಏನು? ಅವರಿಗೊಬ್ಬ ನೇತಾರನಿದ್ದಾನೆ ಯಾರಂತೆ? ವಿಕಾರ ಸ್ವರೂಪಿ ಹಾ. ತಲೆಯಲ್ಲಿ ಕೋಡು ಹ್ಮ್. ತಲೆಗೆ ಶರೀರ ಹೊರಮೃಗದ ತೀರ್ಪನು ಹಾ. ಹೆಸರು ಕೇಳಿದ್ರೆ ಮಹಿಷಾಸುರ ಹಾ. ನಮ್ಮನಿಗೆ ಸಂಬಂಧ ಉಂಟು ಎಂತದ ಮಾಲಿನಿಯ ಮಗ ಬಿಡು ತಂದೆಯನ್ನು ಕೊಂದ ಸೇಡು ಅವನಿಗೆ ಹಳೆ ಲೆಕ್ಕ ಕರೆ ವಿಶ್ರಾಂತಿ ಬೇಡ. ಸಂತಲೋಕಕ್ಕೆ ಮಹಿಷನ ದಾಳಿಯೇ ಯಾರಲ್ಲಿ ನಮ್ಮವರು ಶಂಕದುರ್ಗಾಬ್ಜರನ್ನು ಸೇರಿಸಿಕೊಂಡು ನಮ್ಮದಂತ ಸಂತಲೋಕಕ್ಕೆ ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು.
ಮುಂದಾಗಿ ನಿಂತೆಯ ಸಾಮಾನ್ಯದವನಲ್ಲ ಯಾರು? ಮಾಲಿನಿಯ ಜಾತ ಮಹಿಷದಾನವನೆಂಬುದಾಗಿ ನಮ್ಮ ಧ್ಯೇಯ. ಓಹೋ, ನನ್ನ ತಂದೆಯನ್ನು ಮೋಸದಿಂದ ಕೊಡಿಸಿದಂತಹ ವ್ಯಕ್ತಿ ನೀನೆಂಬುದನ್ನು ಅರಿತು ನಾನೇ ನಿನಗೆ ದಾನ ಮಾಡಿದ್ದೇನೆ. ನನಗೆ ಬೇಕಾದದ್ದೇನು ಗೊತ್ತಾ? ಸ್ವರ್ಗದ ಪೀಠ ಬಿಡಿದ ಶತಯಾಗವನ್ನು ಮಾಡಿ ಶತಮನ್ಯ ಎಂಬಂತ ಬಿರುದನ್ನು ಅದು ನಿನಗೆ ಬೇಕು. ಈ ಹೊತ್ತಿನಲ್ಲಿ ಬೇಡ. ಮೇಘವಂತ ಪರ್ವತಕ್ಕೆ ಹೋಗಿ ಯಾಗ ಮಾಡಿದ್ದು. ಹೌದು, ಇನ್ನು ಬೇಕು ಪ್ರಶ್ನೆ ಉಪದೇಶ ಮಾಡಿ ಅದಾದ ನಿನಗೆಲ್ಲ ಬೇಡ. ಆದ್ದರಿಂದ ಹೇಳ್ತಾ ಇದ್ದೇನೆ, ಸಮಯ ಇದ್ದಾಗ ಹೇಳ್ತೇನೆ. ನಿಕೋ ನಮ್ಮ ಸಂಘವನ್ನು ಬಯಸಿಡುತ್ತ ನಿನಗೆ ಬಿಟ್ಟು ಕೊಡಲಾರೆ. ನೀನು ಕಣ್ಣು ದೊಡ್ಡ ಮಾತಾಡಿದ್ರೆ ಗಂಗಾಧರನಾಗುವುದಕ್ಕೆ ಸಾಧ್ಯ ಇಲ್ಲ. ಗಂಗಾಧರ ಹೇಳ್ತೇನೆ, ಒಂದೇ ಪೀಠ ಕೊಡು. ಕೊಡಲಾರೆ, ಯಾವ ಕಾಲಕ್ಕೂ ಬಿಟ್ಟು ಕೊಡಲಾರೆ. ಸ್ವಂತ ಹಾಗಾಯಿತು. ಸಿಂಹಾಸನವನ್ನು ಹೇಳಿದ್ದೇನೆ. ಒಂದೇ ಊರಿನ ಅರಸನಾನಲ್ಲ, 14 ಲೋಕದ ವಿಭು. ಇನ್ನು ಮುಂದೆ ಭೂಲೋಕದಲ್ಲಿ ನಡೆಯುವಂತಹ ಯಾಗ ಇತ್ಯಾದಿಗಳ ಹವಿಸು ಐಸಾಕನಿಗೆ ಯಾರೇ ಆಗಿರಲಿ ತಪ್ಪಿ ನಡೆಯಬಾರದು. ಮುಂದೆ ಹೋಗಿ ಪಂಚಮಹಾಪಾತಕಗಳನ್ನು ಮಾಡಿ ಮಹಿಷನ ಆಜ್ಞೆ ನಿಮಗಿದೆ ನಡೆಯಿತು. ಅದ್ಯಾರು? ಅದು ಸೂರ್ಯಚಂದ್ರ. ಸೂರ್ಯಚಂದ್ರನ ನಿಮಗಾದರೂ ಸರಿ. ಮಹಿಷನ ಆಜ್ಞೆಯನ್ನು ಮೀರಿ ಸಂಚರಿಸಿದ ಗೊತ್ತಾದ್ರೆ ನಿಮಗೂ ಕಠಿಣ ಶಿಕ್ಷೆ. ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಮಹನೀಯರಿಗೆ ಕಟೀಲು ಮೇಳದ ವತಿಯಿಂದ ಅನಂತಾನದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಸುರತ್ಕಲ್ ತಡಂಬೈಲು ಎಂಬಲ್ಲಿ ಶ್ರೀಮತಿ ಶಾರದಾ ರಾಜುದೇವಡಿಗೆ ಮತ್ತು ಮಕ್ಕಳ ಬಾಪ್ತು ಅತಿ ನೂತನ ಕಥಾಭಾಗವನ್ನು ಆಡಿತೋರಿಸಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೆ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ ಮೆರೆಯುತ್ತಲಿರಲು ನಾಟದಲಿಗೆ ಸುರರಥ ನೊಡಗುಳ್ಳು ಪುರುಹೂತನಾಶನ ಚರಿದೋತ್ತ ಗಿರಿಕಾನನದಲ್ಲಿ
ದೇವತೆಗಳೇ, ನಮ್ಮ ಜೀವನದಲ್ಲಿ ಇಂತಹ ದುಸ್ಥಿತಿ ಬರುತ್ತದೆ ಎಂಬುದಾಗಿ ನಾವು ಯೋಚನೆ ಮಾಡಿದವರೇ ಅಲ್ಲ. ಒಬ್ಬೊಬ್ಬ ಮನುಷ್ಯನ ಸಾಮರ್ಥ್ಯವೇ, ಆತನ ಸಾಮರ್ಥ್ಯ ಇದ್ರೂ ನಮ್ಮ ಸಾಮರ್ಥ್ಯ ಏನು ಗೋಚರಕ್ಕೆ ಬರಲಿಲ್ಲವಲ್ಲ. ಹಾಗಿದೆ ಇಷ್ಟು ಕುಗ್ಗಬೇಕಿದ್ರೆ ಕಾರಣ ಬ್ರಹ್ಮದೇವನ ವರಬಲವಲ್ಲವೇ? ಆದ್ದರಿಂದ ನಾವೆಲ್ಲರೂ ಸತ್ಯಲೋಕದೆಡೆಗೆ ಜಯ 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 ಜಯ. ಪೊರೆಯಬೇಕಿಲೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ದುರುಣರ ತುಳಿಯನ್ನು ಒರೆಯುವುದಿರುವೇನು ಹರೆಯದ್ದು ಬರುವಳು ಹರನೋರ ಮಲ್ಲನೋ ಪೊರೆಯಬೇಕಿಲೆ ವಾಣಿನಾಥ ಅವಧರಿಸೋ ನೀ ಕಮಲ ಸಂಜಾತ ವಾಡಿನಾಥ ದೇವಾ ಹೊರೆಯಬೇಕದೆ ವಾಣಿನಾಥ ದೇವ, ನೀವೇ ವರವನ್ನು ಕೊಟ್ಟಂತಹ ಮಹಿಷನೆಂಬವ ಕುಗ್ಗಿ ನಮ್ಮದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ. ದೇವ, ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಹೇಗಾದರೂ ಮಾಡಿ ಆತನನ್ನು ಶಿಕ್ಷಿಸಿ ನಮ್ಮನ್ನು ರಕ್ಷಿಸಬೇಕು. ಅರಿತೆ ನಾ ದುರುಳನ ಬಾಧೆಯ ಹೊರೆಯೋದ್ಯಾಗಿನಿತೆನ್ನಲೇ ಮರೆಯಲ್ಲವು ನಾ ಹೊರಗೆಳ ನಿದ್ದಿಗೆ ವಿರಚಿಸೆ ತಪವನು ಮೊದಲಲಿ ಆದರೆ ತೋರುವೆ ಆದಿಯನೊಂದನು ಮಾಧವನಲ್ಲಿಗೆ ಹೋಗುವ ಸಾಧುದನ ಮಧುಸೂದನ ನಡಿಯಲಿ ಸಾದರದಲ್ಲಿ ಭಿನ್ನೈಸುವ ಅನುಗ್ರಹ ಮಾಡುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಉಂಟು, ನಿಗ್ರಹ ಮಾಡುವಂತಹ ಸಾಮರ್ಥ್ಯ ನನ್ನಲ್ಲಿಲ್ಲ. ಎರಡಕ್ಕೂ ಸಮರ್ಥ ಒಬ್ಬ ಯಾರು ಅಂತ ಕೇಳಿದ್ರೆ ಅವನೇ ಮಾಧವ. ನಾವೆಲ್ಲರೂ ಬರೆದು ಗಿರಾದ್ರಿಯ ಬಳಿಯೊಳಗಿದಿರಾಗಿ ಮುರಹರ ನಡೆತರಲೋಗೋ ಶರಣಕ್ಕೆ ವಂದಿಸೆ ಹರಿಹರರೊಂದಾಗಿ ತೋರಣ ಕದನದೋಳು ಎತ್ತ ಹೊರಟ ಶಿವನೇ, ದುಷ್ಟಂತ ಮಹಿಷಾಸುರನ ವಧಿಸುವುದಕ್ಕಾಗಿ ದಾರಿಯನ್ನು ಕಂಡುಕೊಳ್ಳೋಣ ಎಂಬುದಾಗಿ ನೀನನ್ನು ಹುಡುಕಿಕೊಂಡು ಬಂದೆ. ನಾನು ಕೂಡ ಅದೇ ಉದ್ದೇಶದಿಂದ ನಿನ್ನ ಕೈಲಾಸಕ್ಕೆ ಹೊರಟದ್ದು. ಹೌದಾ? ಆ ಚಂದ್ರಕಾಂತ ಶಿಲೆಯ ಮೇಲೆ ಕೂತ್ಕೊಂಡು ಮಹಿಷವಧೆಗೆ ಇಬ್ಬರೂ ಸಮಾಲೋಚನೆ ಮಾಡುವ. ಆದಿತ್ತು ಮಾವಯ್ಯ. ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿದ್ದ ಬಲವೊಂದು ಅಡ್ಡ ಬರುತ್ತದೆ. ನಳಿನ ಭವಸುರರ ನೊಡಗೊಂಡು ನಡೆದಂದು ವೈಕುಂಠನೌ ಕಾಣದಿರಲು ಬಳಿಕ ಕೈಲಾಸ ಕೈ ತರಲಾಗ ಪುರಹರನು ನಿಲಯದೊಳಗಿಲ್ಲದಿರೇ ಕಳವಳಿಸಿ ಬಳಿಕವರು ತಿಳುಗಿದ ನುಡಿ ಹರಿಹರ ಋತುಗಿನ ಶ್ರೀಯೊಳಗಿಪ್ಪ ಹದನವೋ ಹರಿಹರರ ಪದಕ್ಕೆ ರಗಿ ಸಕಲರು ಜಯ ಜಯ ಆ
ಪದಕೆರಗಿ ಸಕಲರು ತುರುಳ ಮಹಿಷಾಸುರನು ಮಗಳವಿ ಹರಹರಿಸೋತಿಹೇವೆಂಬ ನೀವೇ ಕೊರೆಯುವುದೇನೋ ಹರಿಹರರ ಪದಕೆರಗಿ ಸಕಲರು ಜಯ 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 ಹರಿಹರ ಪದದ್ವಯಗಳಿಗೆ ನಮೋ ನಮಃ. ಹೇಳಿರಿ ಬಂದದ್ದು ಯಾಕೆಂತ ಹೇಳಿರಿ. ನನ್ನಿಂದಲೇ ವರಪ್ರಸಾದವನ್ನು ಪಡೆದಂತಹ ಮಹಿಷದಾನವ ಮುಕ್ಕೋಟಿ ದೇವತೆಗಳನ್ನು ದೆಸೆಗೆಡಿಸಿ ಪಂಚಮಹಾಪಾತಗಳನ್ನು ಮಾತ್ರ ವಿಜೃಂಭಿಸ್ತಾ ಇದ್ದಾನೆ. ಆತನ ಬಾಧಿಗೆ ಕಂಗಟ್ಟಂತಹ ನಾವು ನಿಮಗೆ ಶರಣು ಬಂದಿದ್ದೇವೆ. ಎಲ್ಲಿ ನೋಡಿದರಲ್ಲಿ ಮಹಿಷಾಸುರನ ಹಾವಳಿ, ರಕ್ಷಣಾಕರ್ತರು ನಾನಿದ್ದೇನು ಫಲ. ಆದ್ದರಿಂದ ನನ್ನಲ್ಲಿ ಅಡಕವಾಗಿರತಕ್ಕಂತಹ ದಿವ್ಯ ತೇಜಸ್ಸನ್ನು ಈ ಕ್ಷಣವೇ ದುಷ್ಟ ಮಹಿಷನ ಹೊತ್ತಿಗೆ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಿಡಬೇಕಾಗಿರೋ ಬ್ರಹ್ಮ ತೇಜವನ್ನು ಹೊರಗಡೆ ಇದೆ. ದೇವತೆಗಳ ದಿವ್ಯ ತೇಜಸ್ಸನ್ನೇ ಹೊರಗಡೆ ಇದ್ದೇವೆ. ಮೂರು ಮೂರ್ತಿಗಳ ಮುಖದಿಂದ ಹೊರಡಿ ಹದೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನಾರಿ ಅಗ್ನಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ನುಡಿಗೈದರು. ಕರುಣದಿ ನಮ್ಮನು ಮಾತೆ ಭಾವ ಬುದ್ಧಿಯೋಳು ಪದವ ತಾಯೇ ನಾವು ಮರಿಗೊಂಡೆವು ಕರುಣಿ ಭಯವಾ ದೇವಿ ಭಾವನ ಚರಿತೆ ಅಮ್ಮ ಆ
ಸ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ. ನಾರಾಯಣ ಜಗಜ್ಜನನಿ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಸರೇ ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳೂ ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ನಿಶಾ ಕಮಲದಂತಾಗಿದೆ ವದನ. ಯಾರಿಂದ ಬಂದ ಬವಣೆ, ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಹೇ ಜಗನ್ಮಾತೆ, ವಿಧಾತ ನಿತ್ತಿಕ ವರಬಲದಿ ಮಹಿಷಾಸುರನ ಹಾವಳಿ ಮೇರೆ ಮೀರಿದೆ. ಬ್ರಹ್ಮಾನುಗ್ರಹದಿಂದ ಮತ್ತನಾದಂತಹ ಆ ದುಷ್ಟ 3 ಲೋಕಗಳನ್ನು ಕಂಗೆಡಿಸುತ್ತಾ ಇದ್ದಾನೆ. ಲೋಕ ತತ್ತರಿಸುತ್ತಾ ಇದೆ. ರಕ್ಷಿಸು ರಕ್ಷಿಸು. ಸುರರನ್ನು ಸೋಲಿಸಿ ನೆರೆ ಮದದಿಂದಲೇ ನೆರೆವನೆ ಖಳರಾಗದೆ. ಮಕ್ಕಳೇ, ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗಯಜ್ಞಾದಿಗಳನ್ನೆಲ್ಲ ಹಾಳೆಸಗಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಬಿಡಿರಿ ಭೀತಿಯನ್ನು ಕಿರಿದು ದಿನದೊಳಗೆ ಉಳಮಹಿಷನನ್ನು ತಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ಒದಗಿಸುತ್ತೇನೆ. ಅವನ ಜೊತೆ ಶಂಖದುರ್ಗಾದ್ಯ ಶಂಖದುರ್ಗರೇ, ದುಷ್ಟನಾದ ಮಹಿಷ ದೈತ್ಯ ಶಂಖದುರ್ಗಾದ್ಯರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಭಿನ್ನದಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ತರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ, ಧೈರ್ಯಸ್ಥರಾಗಿ, ಧೈರ್ಯಸ್ಥರಾಗಿ. ಎನಲೋ ಜಯ 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 ಜಯವೇ ಸಕಲರು ಮಣಿಯಲಾಗಿ ಜಯ ಜಯ ಜಯವೇ ಸಕಲರು ಮಣಿಯಲಾಗಿಯೇ
ವಿಶ್ವಕರ್ಮನೋ ಘನತರದಿ ಜೋ ಭೂಷಣ ವಸನ ಅರ್ಪಿಸಲು ಏನಲೋ ಜಯ 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 ನಾರಾಯಣ, ನಿನ್ನ ಅಭಯ ವಾಕ್ಯಗಳನ್ನು ಕೇಳಿ ನಮ್ಮ ಅಧೀರತೆಯು ದೂರವಾಯಿತು. ನೀನು ನಮ್ಮ ರಕ್ಷಕಿ ಎಂಬುದು ಸ್ಪಷ್ಟವಾಯಿತು. ಸುರರು ಮನೀಷಿಗಳು ನಿನ್ನನ್ನು ಉಘೆ ಉಘೆ ಎಂದು ಕೊಂಡಾಡುತ್ತಾ ಇದ್ದಾರೆ. ನಿರಾಭರಣ ಸುಂದರಿಯಾದಂತಹ ನಿನ್ನನ್ನು ಅಲಂಕರಿಸುವುದಕ್ಕೆ ದೇವಶಿಲ್ಪಿ ಶ್ರೀ ವಿಶ್ವಕರ್ಮನು ವಿವಿಧ ಆಭರಣಗಳನ್ನು ವಸನವನ್ನೂ ಕೊಟ್ಟು ಕಳುಹಿದ್ದಾನೆ. ದೇವನಾರಿಯರು ನಿನ್ನನ್ನು ಪನ್ನೀರಿನಿಂದ ಮೀಯಿಸಿದ್ದಾರೆ. ನಿನಗೆ ವಸನವನ್ನು ಉಳಿಸಿದ್ದಾರೆ, ಆಭರಣಗಳನ್ನು ತೊಡಿಸಿದ್ದಾರೆ. ಸಂಕಲ್ಪ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸುಟ್ಟು ಬೂದಿ ಮಾಡಿ ಉರುಬಿ ಬಿಡಬಲ್ಲಂತಹ ಸಾಮರ್ಥ್ಯಶಾಲಿನಿ ನೀನು. ಸಂಗ್ರಾಮಕ್ಕೆ ಸಾಗುವಂತಹ ಸಂದರ್ಭದಲ್ಲಿ ನಿನಗೆ ಆಯುಧಗಳ ಅಗತ್ಯ ಖಂಡಿತಕ್ಕೂ ಇಲ್ಲ ತಾಯಿ. ಆದರೂ ನಾವು ಧರಿಸಿರುವಂತಹ ಈ ಆಯುಧಗಳಿಗೆ ಪಾವಿತ್ರ್ಯತೆ ಬರಲಿ ಎಂಬಂತಹ ದೃಷ್ಟಿಯಿಂದ ಇದನ್ನು ಸನ್ನಿಧಾನದಲ್ಲಿ ಸಮರ್ಪಿಸುತ್ತಾ ಇದ್ದೇವೆ ಅಮ್ಮ. ವನಜನಾಭನು ಕರದ ಚಕ್ರವ ಈ ಚಕ್ರವನ್ನು ಸ್ವೀಕರಿಸಮ್ಮ. ತ್ರಿನಯನ ತ್ರಿಶೂಲನು ಭಗ ಸ್ವೀಕರಿಸಬೇಕು ತಾಯಿ. ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪದ ಕೆರಗೆ ವಿನಯದಿಂದಲಿ ಸುರಪ ಕುಲಿಸವ ಕಡನಂಗದಿಗೆ ವಜ್ರಾಯುಧವಮ್ಮ. ಅನಿಮಿಷರು ಶಕ್ತಿಗಳ ಮಣಿದು ಮಾತೆಯ ಪದದುಳಿರಿಸುತ್ತ ನುತಿಸಿದರು ಭಯದಿ. ಜಯ 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 ನಾವು ಸಮರ್ಪಿಸಿದ ಆಯುಧಗಳನ್ನು ಧರಿಸಿ ಶೋಭಿಸುತ್ತಿರುವ ನಿನ್ನನ್ನು ನೋಡುವಾಗ ರೋಮಾಂಚನವಾಗುತ್ತಾ ಇದೆ. ಇಂದು ನಿನ್ನ ಸದ್ಭಕ್ತರು ನೀಡಿದಂತಹ ಸೇವೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ. ನೀನು ಕಾಲ್ನಡಿಗೆಯಲ್ಲಿ ಯುದ್ಧಕ್ಕೆ ಹೋಗಬಾರದು ಎಂದು ಬಯಸಿದಂತಹ ಪರ್ವತರಾಜ ನಿನ್ನ ವಾಹನವಾಗುವುದಕ್ಕೆ ತಾನೇ ಸಿಂಹವಾಗಿ
ತ್ರಿಮೂರ್ತಿಗಳೇ, ಸುಮನಸರೇ, ನೀವಿದ್ದಂತಹ ಆಯುಧಗಳನ್ನು ಅಷ್ಟಭುಜದಲ್ಲಿ ಧರಿಸಿದ್ದೇನೆ. ಪರ್ವತರಾಯನೇಕೆ ಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದೊಂದು ವಿಮಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕಕಂಟಕನಾಗಿ ಮೆರೆಯುವ ದುರುಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಏನಿದು ಮಹಿಷಾಸುರನ ಕಂಡ ಮುಂದೆ ಪರಿಪರಿಯ ಉತ್ಪಾದಗಳು, ಆಕಾಶದಿಂದ ಕೆಂಡದ ಮಳೆ ಸುರಿಯುತ್ತಾ ಇದೆ. ಮತ್ತೊಂದು ಕಡೆಯಿಂದ ನೋಡಿದ್ರೆ ಉಲ್ಕಾಪಾತಗಳು, ಧೂಮಕೇತುಗಳ ಸಂಚಾರ, ನರಿ ನಾಯಿ ಕಾಗೆ ಕೂಗೆಗಳ ಚೀರಾಟ ಕೂಗಾಟ. ಯಾಕೆ ಹೀಗೆ ಅನ್ನೋದನ್ನು ತಿಳಿದು ಬರುವುದಕ್ಕಾಗಿ ನನ್ನವರೇ ಆದಂತಹ ಶಂಕದುರ್ಗರನ್ನು ಕಳುಹಿಕೊಟ್ಟೆ. ಅವರನ್ನೆಲ್ಲ ಒಂದು ಮುಗಿಸಿದ್ದಾಳಂತೆ. ನಾರಿ ಆಕೆ ಯಾರೇ ಆಗಿರಲಿ, ಯುದ್ಧ ಸನ್ನದ್ಧರಾಗಿದ್ದೇನೆ. ರಥವನ್ನು ಏರಿ ನೋಡಿದ್ದೇವೆ. ಏನು ಸರಿಯಾಗಿ ನೋಡ್ತಾ ಒಂದಲ್ಲ ಎರಡು ಅಲ್ಲ ಅಷ್ಟಭುಜವನ ಕೇಸರಿಯನ್ನು ಏರಿ ನನ್ನ ಮುಂದೆ ನಿಂತು ದಿಟ್ಟತನವನ್ನು ತೋರಿಸುತ್ತಾ ಇದ್ದೇನೆ. ಸರಿ,
ನಾನು ಕಳುಹಿಕೊಟ್ಟಂತಹ ಶಂಕದುರ್ಗನ ಯಾಕೆ ನೀನು ಇಲ್ಲಿಗೆ ಯಾಕೆ ಬಂದೆ? ನೀವು ನನಗೆ ಏನು ದ್ವೇಷ? ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಥವಾ ನಿನ್ನನ್ನು ಬ್ರಹ್ಮಾಂಡ ನಾಯಕಿಯಾದಂತಹ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದೇನೆ. ಬದುಕು ಆಸೆ ಇದ್ದರೆ ಕಾಲಿಗೆ ಮಾರ್ಮಲಕ್ಕೆ ಬಂದೆ ಎಂದಾದ್ರೆ ಒಂದೇನು ನಿನ್ನ ಕಣ್ಣನ್ನು ಕಟ್ಟಿದ ಸುರನನ್ನು ಕೊನೆ ನನ್ನನ್ನು ತಡೆ ಅಷ್ಟೇನು ಸುಲಭ ಏನು ಕೂಡದೆ ಕಾಲಲ್ಲಿ ಹಾಕಿ ಮಾಡುವಂತಹ ಚೆಂಡು ನಾನಲ್ಲ. ಸುರನು ಓಡಿ ಹೋಗಿದ್ದಾರೆ, ಮೂರು ಮೂರ್ತಿಗಳು ಮರೆಯಾಗಿದ್ದಾರೆ. ಸಾಮಾನ್ಯ ನಾರಿ ನೀನು ಕೈಯಲ್ಲಿರುವ ಆಯುಧವನ್ನು ಕೆಳಗಿಳಿಸಿ
ಭಗವತಿ ಹೇಸಿದಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕುಟುಂಬಿ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪಾರ್ಕಿನಿ ಧೈರ್ಯರಸಿಗೆ ರಮ್ಯ ಕಪಾರ್ಕಿನಿ ಧೈರ್ಯರಸಿಗೆ ರಮ್ಯ ಕಪಾರ್ಕಿನಿ ಧೈರ್ಯರಸಿಗೆ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾದೇವಿ ನಮಸ್ತುತೆ ಜಯ 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 ಶಾಂತಳಾಗಮ್ಮ ತಾಯೇ ಶಾಂತಳಾಗು ಸುರಪ್ಪ ಸುರಪ ಭಯದಿನಾಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಶವನ್ನು ಮರೆಯದರಿಯ ಚರಣವನು ನಿರತ ಮನದಿ ಸುರಪ ಭಯದಿನಾಗಿಲ್ಲ ಸುರಪಾಲ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷನೊಡನೆ 9 ದಿವಸಗಳು 9 ರೂಪದಿಂದ ಹೋರಾಡಿದವಳು ನಾನು ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ 10ನೆಯ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ದಾಡಿ ವಿಜಯವದು ನಮ್ಮ ಪಾಲಿಗೆ ದೊರಕಿದಂತಾಯ್ತು ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ ಹೋಗು ಮಗನೇ ನಾಕವನ್ನೇರಿಕು ಅಮ್ಮ ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕಮ್ಮ ನೇರವಾಗಿ ತುಹಿನಗಿರಿಯನ್ನೇ ಸೇರಿಕೊಳ್ಳಿ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ ನಿಮಗೆ ಶುಭವಾಗಲಿ